Guard of honor! Order! Guard of honor is ready for inspection, sir. Guard of honor! Slope! Guard of honor! Dismiss! ವಂದನೆಯನ್ನ ಸ್ವೀಕಾರ ಮಾಡಿದಂತ ಗೌರವಾನ್ವಿತರಿಗೆ ಕೃತಜ್ಞತೆಗಳಿದ್ದಾರೆ. ಅದೇ ರೀತಿ ಹಿರಿಯ ನಿವೃತ್ತ ಘಟಕಾಧಿಕಾರಿ ಗಿರೀಶ್ ಭಾರದ್ವಾಜ್ ಇದ್ದಾರೆ. ಎಲ್ಲ ಘಟಕಾಧಿಕಾರಿಗಳನ್ನ ನಮ್ಮ ಆಯುಕ್ತರಿಗೆ ಕಮಾಂಡೆಂಟ್ ಸಾಹೇಬರು ಡಾಕ್ಟರ್ ಮುರಳಿ ಮನೋಹರ್ ಚಂದ್ರ ಅವರು ಪರಿಚಯ ಮಾಡಿಕೊಡ್ತಾ ಇದ್ದಾರೆ. ವಿಶ್ವ ಗೃಹರಕ್ಷಕ ದಿನಾಚರಣೆ. ಸಮಾಜ ಸೇವೆಗೆ ಇನ್ನೊಂದು ಹೆಸರು ಗೃಹರಕ್ಷಕ ದಳ. 1948ರಲ್ಲಿ ಭಾರತದ ಬಾಂಬೆ ರಾಜ್ಯದಲ್ಲಿ ಪ್ರಥಮವಾಗಿ ಸ್ಥಾಪನೆಯಾದಂಥ ನಮ್ಮ ಸಂಸ್ಥೆ ಬಹುಶಃ ಇವತ್ತು ಈ ಸ್ವಾತಂತ್ರ್ಯ ಪೂರ್ವದ ಸಂದರ್ಭದಲ್ಲಿ ಬಹಳಷ್ಟು ಎತ್ತರಕ್ಕೇರಿ ನಿಂತಂತ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಗೃಹರಕ್ಷಕ ಇಲಾಖೆ ಸಂಸ್ಥೆ ಎಂಬುದು ಒಂದು ನಿಷ್ಕಾಮ ಸೇವೆ ಅಡಿಯಲ್ಲಿ ಕೆಲಸ ಮಾಡಿರುವಂಥ ಸಂಸ್ಥೆ. ಈ ಸಂಸ್ಥೆಯಲ್ಲಿ ನಾವು ಪ್ರವಾಹ ರಕ್ಷಣಾ ಕರ್ತವ್ಯಗಳು, ಕಾನೂನು ಸುವ್ಯವಸ್ಥೆ ಕರ್ತವ್ಯಗಳು, ಚುನಾವಣಾ ಕರ್ತವ್ಯಗಳು ಎಲ್ಲ ಕರ್ತವ್ಯವನ್ನು ಮಾಡುವಂಥ ಗೃಹರಕ್ಷಕರಿಗೆ ನಾವು ಡಿಸೆಂಬರ್ 6ರಿಂದ 12ನೇ ತಾರೀಕುವರೆಗೆ ಒಂದು ದಿನಾಚರಣೆ ಮಾಡಬೇಕು. ನಮ್ಮ ಕೇಂದ್ರ ಕಚೇರಿಯ ಸೂಚನೆ ಮೇರೆಗೆ ಇವತ್ತು ನಾವು ದಿನಾಚರಣೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ದಿನಾಚರಣೆಗೆ ಮುಖ್ಯ ಅತಿಥಿಯಾಗಿ ನಮ್ಮ ಜಿಲ್ಲಾ ಕಮಾಂಡರ್ ಅವರು ಪೊಲೀಸ್ ಆಯುಕ್ತರನ್ನು ಕೇಳಿಕೊಂಡಾಗ ಅವರು ಇವತ್ತು ದಯಮಾಡಿ ಒಪ್ಪಿಕೊಂಡು ನಮ್ಮ ಇವತ್ತು ಗೌರವವನ್ನು ಸ್ವೀಕರಿಸಿ ಇವತ್ತು ಉಪಸ್ಥಿತರಂಥ ಮಾನ್ಯ ಆಯುಕ್ತರಾದ ಶ್ರೀ ಸುರೇಶ್ IPS ಪೊಲೀಸ್ ಆಯುಕ್ತರು ಮಂಗಳನಗರ ಇವರು ಹಲವಾರು ಜಿಲ್ಲೆಗಳಲ್ಲಿ ಪೊಲೀಸ್ ಸೂಪರಿಂಟೆಂಡೆಂಟ್ ಆಗಿ ಕೊಡಗು, ರಾಯಚೂರು, ಬಾಗಲಕೋಟೆ, ಬೆಳಗಾವಿ ಮತ್ತು ತುಮಕೂರು ಡಿಸ್ಟಿಕಲ್ಲಿ ಕೆಲಸ ಮಾಡಿದ್ದಾರೆ. ಆಮೇಲೆ DCP ಆಗಿ ನಾರ್ತ್ ಈಸ್ಟ್ ಡಿವಿಷನ್ ಬ್ಯಾಂಗ್ಳೂರಲ್ಲಿ ಕೂಡ ಅವರು ಕೆಲಸ ನಿರ್ವಹಿಸಿದ್ದಾರೆ. ಹಾಗೆ ನಮಗೆ ಚಿರಪರಿಚಿತರಾಗಿರುವಂಥ ನಮ್ಮ ಇಲಾಖೆಯಲ್ಲಿ ಅವರು DIG ಆಗಿ ಫೈರ್ ಆ್ಯಂಡ್ ಫೋರ್ಸ್ ಎಮರ್ಜೆನ್ಸಿ ಸರ್ವಿಸ್ ಕೂಡ ಅಲ್ಲಿ ಕೂಡ ತನ್ನ ಸೇವೆಯನ್ನು ಮಾಡಿದ್ದಾರೆ. ಈಗ ಪ್ರಸ್ತುತ ಮಂಗಳೂರು ನಗರ ಕಮಿಷನರೇಟ್ ಆಗಿ ಅವರು ಕಮಿಷನರ್ ಆಗಿ ಕೆಲಸವನ್ನು ನಿರ್ವಹಿಸ್ತಿದ್ದಾರೆ. ಇವರ ಇಷ್ಟು ವರ್ಷಗಳಲ್ಲಿ ಜಿಲ್ಲೆಗಳಲ್ಲಿ ಇವರ ಸಾಧನೆಗಾಗಿ ಇವರು ರಾಷ್ಟ್ರಪತಿಗಳ ಸೇವಾ ಪದಕ, ಶ್ಲಾಘನೆ ಪದಕ, ರಾಷ್ಟ್ರಪತಿಗಳ ವಿಶಿಷ್ಟ ಸೇವಾ ಪದಕ ಹಾಗೂ ಮುಖ್ಯಮಂತ್ರಿಗಳ ಚಿನ್ನದ ಪದಕಗಳು. ಇವರಿಗೆ ನಾವು ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ನಾನು ಇಲಾಖೆ ಪರವಾಗಿ ಈ ಸಂದರ್ಭದಲ್ಲಿ ಅವರನ್ನು ಸ್ವಾಗತಿಸ್ತೇನೆ ಹಾಗೂ ಜಿಲ್ಲಾ ಕಮಾಂಡರ್ ಅವರು ಅವರಿಗೆ ಹೂಗುಚ್ಛ ನೀಡಿ ಗೌರವಿಸಕ್ಕೆ ಕೋರ್ತೇನೆ. ಥ್ಯಾಂಕ್ ಯು ಸರ್. ಸರ್ ಒಂದು ನಿಮಿಷ. ಚೆನ್ನಾಗಿ ಮತ್ತು ಯಥಾರ್ಥವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಶಾಂತಿ ಪಾಲನೆ, ಆಸ್ತಿಯ ಭದ್ರತೆ ಮತ್ತು ಸಾರ್ವಜನಿಕ ಸುರಕ್ಷತೆಗಾಗಿ ನನಗೆ ವಹಿಸಿಕೊಟ್ಟಿರುವ ಕೆಲಸ ಕಾರ್ಯಗಳನ್ನು ಮತ್ತು ಕರ್ತವ್ಯಗಳನ್ನು ನನ್ನ ಸಾಮರ್ಥ್ಯಗನುಸಾರವಾಗಿ ನಿರ್ವಹಿಸುತ್ತೇನೆಂದು
ಮತ್ತು ಅಂತ ಸದಸ್ಯನಾಗಿ ಕಾನೂನಿಗನುಸಾರವಾಗಿ ನನ್ನ ಎಲ್ಲ ಕರ್ತವ್ಯಗಳನ್ನು ಪ್ರಾಮಾಣಿಕವಾಗಿ ನಿರ್ವಹಿಸುತ್ತೇನೆಂದು ಮತ್ತು ಸರ್ಕಾರದವರು ಅಥವಾ ನನ್ನ ಹಿರಿಯ ಅಧಿಕಾರಿಗಳು ನನಗೆ ವಹಿಸಿಕೊಟ್ಟಿರುವ ಕರ್ತವ್ಯಗಳನ್ನು ಯಾವುದೇ ಮತೀಯ ಅಥವಾ ರಾಜಕೀಯ ಪಕ್ಷಪಾತವು ಅಡ್ಡ ಬರಲಿಕ್ಕೆ ಅವಕಾಶ ಕೊಡುವುದಿಲ್ಲವೆಂದು ನನ್ನ ನೈಪುಣ್ಯತೆ ಮತ್ತು ತಿಳುವಳಿಕೆಗೆ ಮಟ್ಟಿಗೆ ಪ್ರತಿಜ್ಞಾಪೂರ್ವಕವಾಗಿ ಘೋಷಿಸುತ್ತೇನೆ ಮತ್ತು ಮನಪೂರ್ವಕವಾಗಿ ದೃಢಪಡಿಸುತ್ತೇನೆ. ಜೈ ಹಿಂದ್. ಘಟಕದಿಂದ ಜೊತೆಗೆ ಸ್ವಚ್ಛತೆಯ ಹಿತದಿಶೆಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸ್ವಚ್ಛತೆಯು ಸ್ವಾಭಿಮಾನಕ್ಕಾಗಿ ಸ್ವಚ್ಛತೆ ಎಂಬ ಧ್ಯೇಯ ಉದ್ದೇಶದೊಂದಿಗೆ ಇಡೀ ತಾಲೂಕುಗಳಿಗೆ ಹೋಗಿ ಸ್ವಚ್ಛತೆಯನ್ನು ನಮ್ಮ ಗೃಹ ರಕ್ಷಕ ಸದಸ್ಯರು ಮಾಡಿಸುವಂಥ ಕೆಲಸವನ್ನು ಕೂಡ ಅಷ್ಟು ಮೆಚ್ಚುಗೆ ಮಾಡಿ ಇಡೀ ಗೃಹ ರಕ್ಷಕ ದಳದ ಕಚೇರಿ ಈಗ ಅತ್ಯುನ್ನತವಾಗಿ ಇರುವಂತೆ ಒಂದು ಮಾಡಿದಂಥ ಓರ್ವ ಗೌರವಾನ್ವಿತ ಕಮಾಂಡೆಂಟ್ ಸರ್ ಡಾಕ್ಟರ್ ಮುರಳಿ ಮೋಹನ್ ಚಿಂತರೂರು ಇದೀಗ ವರದಿ ವಾಚನ. 1963ರಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ಗೃಹ ರಕ್ಷಕ ದಳ ಆರಂಭ ಆಯಿತು. ಬಹಳಷ್ಟು ಮಂದಿ ಡಾಕ್ಟರ್ ಬಿಂದುಸಾರ್ ಶೆಟ್ಟಿ, ಡಾಕ್ಟರ್ ಭಾಸ್ಕರ್ ರಾವ್, ವಿದ್ಯಾಧರ್ ಶೆಟ್ಟಿ, ಡಾಕ್ಟರ್ ಶಿವಪ್ರಸಾದ್ ರೈ ಹೀಗೆ ಮುಂತಾದ ಹಲವಾರು ಗಣ್ಯರು ಸಮಾದೇಷ್ಟರಾಗಿ ಕೆಲಸ ನಿರ್ವಹಿಸಿ 2015 ಜನವರಿ 6ರಿಂದ ನಾನು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಾದೇಷ್ಟನಾಗಿ ಕೆಲಸ ಮಾಡ್ತಾ ಇದ್ದೇನೆ. ಸದ್ಯಕ್ಕೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1000 ಗೃಹ ರಕ್ಷಕರು ಕೆಲಸ ಮಾಡ್ತಾ ಇದ್ದು ಇದರಲ್ಲಿ 14 ಯೂನಿಟ್ಗಳಿದೆ, 5 ತಾಲೂಕು ಯೂನಿಟ್, 9 ಸಬ್ ಯೂನಿಟ್, ಒಟ್ಟು 14 ಯೂನಿಟ್ಗಳಲ್ಲಿ 932 ಮಂದಿ ಗೃಹ ರಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ. ಇನ್ನು 68 ಗೃಹ ರಕ್ಷಕರ ಖಾಲಿ ಇದೆ. ಖಾಲಿ ಸಂಖ್ಯೆಗೆ ನಾವು ಅಪ್ಲಿಕೇಶನ್ ಕರೆದಿದ್ದೇವೆ. ಇನ್ನೊಂದು 2 ತಿಂಗಳಲ್ಲಿ ಬಾಕಿ ಉಳಿದಂತಹ ಗೃಹ ರಕ್ಷಕರನ್ನ ಭರ್ತಿ ಮಾಡಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 1000 ಗೃಹ ರಕ್ಷಕರ ತಂಡ ಪೊಲೀಸ್ ಸೇವೆ ಅವರ ಕೆಲಸದಲ್ಲಿ ಸಹಾಯ ಮಾಡಲು ಟೊಂಕ ಗಟ್ಟಿ ನಿಂತಿದೆ ಅಂತ ಹೇಳಲಿಕ್ಕೆ ಹೆಮ್ಮೆ ಪಡ್ತೇನೆ. 2018ರಲ್ಲಿ 200 ಪುರುಷ ಗೃಹ ರಕ್ಷಕರು ಮತ್ತು 99 ಮಹಿಳಾ ಗೃಹ ರಕ್ಷಕರನ್ನು ಸೇರಿಸಿ ಒಟ್ಟು 299 ಗೃಹ ರಕ್ಷಕರು ಹಾಗೂ 14 ಕರಾವಳಿ ಕಾವಲಿ ಪಡೆಗೆ ನಾವು ಸೇರಿಸಿಕೊಂಡಿದ್ದೇವೆ. ಹೀಗೆ ಅತ್ಯಂತ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಷ್ಕಾಮ ಸೇವೆಯನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗೃಹ ರಕ್ಷಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನು ಬಹಳ ದೌರ್ಭಾಗ್ಯದ ವಿಚಾರ, ಕಳೆದ ವರ್ಷ ನಾವು 2 ಗೃಹ ರಕ್ಷಕರನ್ನ ನಾವು ಕಳೆದುಕೊಂಡಿದ್ದೇವೆ. ಈಗ ತಾನೇ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ 1 ನಿಮಿಷಗಳ ಮೌನಾಚರಣೆಯನ್ನು ಮಾಡಿದ್ದೇವೆ. ರಾಜೇಶ್ ಮೆಟಲ್ ನಂಬರ್ 819 ಮತ್ತು ಪ್ರಜ್ವಲ್ ಮೆಟಲ್ ನಂಬರ್ 460 ಬಹಳ ಉತ್ತಮ ಕೆಲಸಗಾರರು, ಗೃಹ ರಕ್ಷಕರು. ಅನಿವಾರ್ಯವಾಗಿ ರಸ್ತೆ ಅಪಘಾತದಿಂದ ನಾವು ಅವರನ್ನು ಕಳ್ಕೊಂಡಿದ್ದೇವೆ. ನಮಗೆಲ್ಲ ನೋವಿದೆ. ಅವರ ಕುಟುಂಬದಲ್ಲಿ ಅವರ ನೋವಿನಲ್ಲಿ ನಾವು ಭಾಗಿಯಾಗಿದ್ದೇವೆ. ನಮ್ಮ ಇಲಾಖೆಯಿಂದ ಸರ್ಕಾರದಿಂದ ಏನೇನು ನೆರವಾಗಬೇಕು ಅದನ್ನೆಲ್ಲವನ್ನು ಪ್ರಾಮಾಣಿಕವಾಗಿ ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಇಂತಹ ಅಪಘಾತಗಳು ಆಗುವುದು ಬೇಡ, ನಾವೆಲ್ಲರೂ ಸುರಕ್ಷಿತವಾಗಿ ಇರೋಣ ಅಂತ ಹೇಳುತ್ತಾ ಅವರ ಆತ್ಮಕ್ಕೆ ಮಗದೊಮ್ಮೆ ಶಾಂತಿಯನ್ನು ಕೋರುತ್ತೇನೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹಲವಾರು ಬಂದೋಬಸ್ತ್ ಕರ್ತವ್ಯಗಳನ್ನು ನಮ್ಮ ಗೃಹ ರಕ್ಷಕರು ಪ್ರಾಮಾಣಿಕವಾಗಿ ನಡೆಸಿದ್ದಾರೆ. ಅದು ಗೌರಿ ಗಣೇಶ ಇರ್ಬೋದು, ದಸರಾ ಹಬ್ಬ ಇರ್ಬೋದು, ಭಾರತ್ ಬಂದ್, ಅಷ್ಟಮಿ, ರಂಜಾನ್ ಹೀಗೆ ಹಲವಾರು ಬಂದೋಬಸ್ತ್ ಕರ್ತವ್ಯಗಳನ್ನು ನಮ್ಮ ಗೃಹ ರಕ್ಷಕರು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಮಾಡಿರುತ್ತಾರೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇದರ ಜೊತೆಗೆ ಈ ವರ್ಷ ಜಿಲ್ಲಾಧಿಕಾರಿಯವರು ಬೀಚ್ ಗಾರ್ಡ್ ಅಂತೇಳಿ ನಮ್ಮ ಹೋಮ್ ಗಾರ್ಡ್ಗಳನ್ನು ಪ್ರಾಕೃತಿಕ ವಿಕೋಪ ಸಭೆಯಲ್ಲಿ ಕೊಡಬೇಕು ಅಂತೇಳಿ ನಾವು ಸಜೆಸ್ಟ್ ಮಾಡಿದ್ವಿ. ಮಾನ್ಯ ಜಿಲ್ಲಾಧಿಕಾರಿಯವರು ಇದಕ್ಕೆ ಒಪ್ಪಿಕೊಂಡು 25 ಹೋಮ್ ಗಾರ್ಡ್ಗಳನ್ನು ಈ ಬಾರಿ ನಾವು ಬೀಚ್ ಗಾರ್ಡ್ ಆಗಿ ಹಾಕಿದ್ವಿ. ಬಹಳ ಸಂತಸ ವಿಚಾರ ಅಂದರೆ ಈ ವರ್ಷ ಒಂದೇ ಒಂದು ಪ್ರವಾಸಿಗರು ಸಹ ಯಾವುದೇ ಕ್ಯಾಶುಯಾಲಿಟಿ ಆಗಲಿಲ್ಲ. ಯಾಕೆಂದ್ರೆ ನಮ್ಮ ಹೋಮ್ ಗಾರ್ಡ್ಸ್ಗಳು ಬೀಚ್ಗಳಲ್ಲಿ ಅತ್ಯಂತ ನಿಷ್ಠೆಯಿಂದ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ ಅಂತ ಹೇಳಿದ್ದಕ್ಕೆ ನನಗೆ ಹೆಮ್ಮೆ ಇದೆ. 25 ಹೋಮ್ ಗಾರ್ಡ್ಗಳು 3 ತಿಂಗಳ ಕಾಲ ಜೂನ್, ಜುಲೈ, ಆಗಸ್ಟ್ ತಿಂಗಳಲ್ಲಿ ಬೀಚ್ಗಳಲ್ಲಿ ಕೆಲಸ ಮಾಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಜಿಲ್ಲಾಡಳಿತ ಇದೇ ಕ್ರಮವನ್ನು ಮುಂದುವರಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಪ್ರವಾಸಿಗರ ಜಿಲ್ಲೆ, ಬರುವ ಎಲ್ಲ ಪ್ರವಾಸಿಗರ ಅವರಿಗೆ ರಕ್ಷಣೆ ನೀಡಲಿಕ್ಕೆ ಟೊಂಕ ಕಟ್ಟಿ ನಿಲ್ತದೆ ಅಂತ ಹೇಳಲಿಕ್ಕೆ ನಾನು ಪ್ರಾಮಾಣಿಕವಾಗಿ ಬಯಸ್ತೇನೆ. ಇದರ ಜೊತೆಗೆ ಜೋಡುಪಾಳ್ಯದಲ್ಲಿ ನಮಗೆಲ್ಲ ಗೊತ್ತಿದೆ ಪ್ರಾಕೃತಿಕ ವಿಕೋಪ ನಡೆದು ಬಹಳಷ್ಟು ಆಸ್ತಿ ಹಾನಿ, ಪ್ರಾಣಹಾನಿ ಆಗಿದೆ. ನಮ್ಮ ಸುಳ್ಯ ಘಟಕ, ಉಪ್ಪಿನಂಗಡಿ ಘಟಕದ
ಸುಳ್ಯ ಘಟಕದ 9 ಮಂದಿ, ಉಪ್ಪಿನಂಗಡಿ ಘಟಕದ 5 ಮಂದಿ. ಅವರಿಗೆ ಅವರ ಉಳಿದ ಗೃಹ ರಕ್ಷಕರ ಜೊತೆ ಮಂಗಳೂರಿನ ತಂಡವು ಸಹ ಒಂದು ಬಸ್ನಲ್ಲಿ ನಾವು ಹೋಗಿ ಅಲ್ಲಿ 2 ದಿವಸಗಳ ಕಾಲ ಕೆಲಸ ಮಾಡಿದ್ವಿ. ಬಹಳಷ್ಟು ಕೆಲಸಗಳಲ್ಲಿ ತೊಡಗಿಸಿಕೊಂಡಿದ್ವಿ. 14 ಮಂದಿಗೆ ಕೇಂದ್ರ ಕಚೇರಿಯಿಂದ ನಮ್ಮ ಜಿಲ್ಲಾ ಆಡಳಿತದ ಶಿಫಾರಸಿನ ಮೇರೆಗೆ ಅವರಿಗೆ ವಿಶೇಷವಾದಂಥ ಪುರಸ್ಕಾರವನ್ನು, ನಗದು ಪುರಸ್ಕಾರವನ್ನು ನೀಡಿದ್ರು ಅಂತ ಹೇಳಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಇದಲ್ಲದೆ ಈ ಬಾರಿ ಬಹಳಷ್ಟು ಮಳೆ ಬಂದಾಗ ನಮ್ಮ ಗೃಹ ರಕ್ಷಕರು ಪ್ರಾಮಾಣಿಕವಾಗಿ ತೊಡಗಿಸಿಕೊಂಡಿದ್ದಾರೆ. ಮಂಗಳೂರಿನಲ್ಲೂ ಸಹ ಕಂಡು ಕೇಳರಿಯದಂತಹ ಫ್ಲಡ್ ನೆರೆ ಬಂದಾಗ ಸಹ ನಮ್ಮ ಗೃಹ ರಕ್ಷಕರು ಪೊಲೀಸ್ ಇಲಾಖೆ ಜೊತೆ ಸೇರಿ ಬಹಳಷ್ಟು ಕೆಲಸ ಮಾಡಿದ್ದಾರೆ. ಇನ್ನಷ್ಟು ಕೆಲಸಗಳಲ್ಲಿ ನಾವು ನಮ್ಮನ್ನು ತೊಡಗಿಸಿಕೊಳ್ಳೋಣ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇದರ ಜೊತೆಗೆ ನಮ್ಮ ಮಂಗಳೂರಿನಲ್ಲಿ ಹೋಮ್ ಗಾರ್ಡ್ಸ್ ಇಲಾಖೆಗೆ ಪೂರಕವಾಗಿ ಕೆಲಸ ಮಾಡುವ ಪೌರ ರಕ್ಷಣೆ, ಸಿವಿಲ್ ಡಿಫೆನ್ಸ್ ಅಂತ ಹೇಳೋ ಒಂದು ಕಾರ್ಯಪಡೆ ಮುಂದಿನ ದಿನಗಳಲ್ಲಿ ಉದ್ಘಾಟನೆ ಆಗಲಿಕ್ಕಿದೆ. ಅದಕ್ಕೆ ಬೇಕಾದಂಥ ಬಸ್, ಬೇಕಾದಂಥ ಎಲ್ಲ ಸಲಕರಣೆಗಳು ನಮಗೆ ತಲುಪಿದೆ. ಬಿಲ್ಡಿಂಗ್ ರೆಡಿಯಾಗಿದೆ. ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಈ ಪೌರ ರಕ್ಷಣಾ ವಿಭಾಗ ಹೋಮ್ ಗಾರ್ಡ್ಸ್ ಇಲಾಖೆ ಜೊತೆಗೆ ಕಾರ್ಯಾಚರಣೆ ಆರಂಭಿಸಲಿಕ್ಕೆ ಇದೆ ಅಂತ ಹೇಳಲಿಕ್ಕೆ ನಾನು ಸಂತೋಷ ಪಡ್ತೇನೆ. ಇನ್ನು ಬಹಳಷ್ಟು ಗೃಹ ರಕ್ಷಕರಿಗೆ ಕಳೆದ 4 ವರ್ಷಗಳಿಂದ ಸುಮಾರು 65 ಗೃಹ ರಕ್ಷಕರನ್ನು ನಮ್ಮ ಗೃಹ ರಕ್ಷಕರು ಟ್ರಾಫಿಕ್ನಲ್ಲಿ ಬಹಳಷ್ಟು ಕೆಲಸ ಮಾಡ್ತಾ ಇದ್ದಾರೆ, ಬೇರೆ ಬೇರೆ ಡ್ಯೂಟಿಗಳನ್ನು ಮಾಡ್ತಾ ಇದ್ದಾರೆ. ಅವರನ್ನು ಸಮಾಜ ಗುರುತಿಸಬೇಕು ಅಂತ ಹೇಳೋ ಒಂದೇ ಉದ್ದೇಶದಿಂದ ಸುಮಾರು 65 ಗೃಹ ರಕ್ಷಕರನ್ನು ನಾವು ಗುರುತಿಸಿ ಗೌರವಿಸಿ ಸನ್ಮಾನ ಮಾಡಿರ್ತೇವೆ. ಇದು ಯಾಕೆ ಅಂತ ಹೇಳಿದರೆ, ಸಮಾಜ ಅವರನ್ನು ಗುರುತಿಸಬೇಕು, ನೀವು ಮಾಡುವ ಕೆಲಸವನ್ನು ಅವರು ಗುರುತಿಸಬೇಕು. ಕನಿಷ್ಠ ಗೌರವಧನಕ್ಕೆ ನೀವು ಮಾಡುವಂಥ ಕೆಲಸವನ್ನು ಗುರುತಿಸಲಿ ಅನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ, ನಡೆಸಿದ್ದೇವೆ. ಬಹುಶಃ ಗೃಹ ರಕ್ಷಕರನ್ನು ಜನರು ಗುರುತಿಸಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ಹಾಗೆಯೇ ನಮ್ಮ ಕಮಿಷನರ್ ಸರ್ ಬಗ್ಗೆ ಒಂದೆರಡು ಮಾತು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ಹೋಮ್ ಗಾರ್ಡ್ಸ್ ಬಗ್ಗೆ ಅವರಿಗೆ ಒಂದು ವಿಶೇಷವಾದಂಥ ಅಭಿಮಾನ ಇದೆ. ನಾನು ಅವ್ರ ಬಳಿ ಹೋದಾಗೆಲ್ಲ ಸ್ಯಾಲ್ರಿ ಆಯ್ತಾ ಅಂತ ಫಸ್ಟಿಗೆ ಕೇಳ್ತಾರೆ. ಮತ್ತು ಯಾವುದೇ ಹೋಮ್ ಗಾರ್ಡ್ಗಳಿಗೆ ಎಂಪ್ಲಾಯ್ಮೆಂಟ್ ಅಂತ ಹೇಳಿದ ಕೂಡಲೇ ತಕ್ಷಣ ಸ್ಪಂದಿಸ್ತಾರೆ. ಯಾವುದೇ ಸ್ಯಾಲ್ರಿ ಆಗಿಲ್ಲ ಅಂದರೆ ಇಮ್ಮಿಡಿಯೇಟ್ ಫೋನ್ ಮಾಡಿ ತಕ್ಷಣ ವ್ಯವಸ್ಥೆ ಮಾಡ್ತಾರೆ. ಯಾವುದೇ ಹೋಮ್ ಗಾರ್ಡ್ಗಳನ್ನು ಕಳಿಸಿದ್ರು ಸಹ ಬಹುಶಃ ಹೆಚ್ಚಿನ ಹೋಮ್ ಗಾರ್ಡ್ಸ್ ಅವರಿಗೆ ನೇರವಾಗಿ ಫೋನ್ ಮಾಡ್ತಾರೆ. ನಾನು ದಯವಿಟ್ಟು ನಿಮಗೆ ಹೇಳೋದಿಷ್ಟೇ, ದಯವಿಟ್ಟು ಅವರಿಗೆ ನೇರವಾಗಿ ಫೋನ್ ಮಾಡಬೇಡಿ, ನಮಗೆ ಮಾಡಿ. ಯಾಕೆಂದರೆ ಅವರು ಬಹಳಷ್ಟು ಕೆಲಸದ ತೊಂದರೆ. ಕಮಿಷನರ್ ಅವ್ರು ಕೆಲವೊಮ್ಮೆ ಹೇಳ್ತಾರೆ, ಏನ್ರಿ ನಿಮ್ಮ ಹೋಮ್ ಗಾರ್ಡ್ ಡೈರೆಕ್ಟ್ ನನಗೆ ಫೋನ್ ಮಾಡ್ತಾರೆ. ನೀವು ಮಾಡಿ, ಅತಿ ಅನಿವಾರ್ಯವಾಗಿದ್ದರೆ ಮಾತ್ರ ಮಾಡಿ. ಯಾಕೆಂದರೆ ನಮ್ಮೊಳಗೆ ಒಬ್ಬರಾಗಿ ಅವರು ನಿಮಗೆ ಸಹಾಯ ಮಾಡ್ತಾರೆ. ವಿಶೇಷವಾದಂಥ ಕಾಳಜಿಯನ್ನು ನಿಮ್ಮ ಬಗ್ಗೆ ಹೊಂದಿದ್ದಾರೆ. ನಾವು ಅದನ್ನು ದುರುಪಯೋಗ ಪಡಿಸ್ಕೊಳ್ಳೋದು ಬೇಡ ಅಂತ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಬಹುಶಃ ಒಮ್ಮೆ ಇದು ಇಲೆಕ್ಷನ್ ಸಂದರ್ಭಗಳಲ್ಲಿ ಅದರ ಬಜೆಟಿನ ತೊಂದರೆಯಾಗಿ ಒಮ್ಮೆ ಮಾತ್ರ ನಿಮಗೆ ಸಂಬಳ ಡಿಲೇ ಆಗಿತ್ತು. ಬೇರೆ ಯಾವ ವಿಚಾರಗಳಲ್ಲೂ ಈಗ ಎಲ್ಲ ಬಹುಳ ಕಾಲಕ್ಕಾಗಿ ನಡೀತಾ ಇದೆ. ಧನ್ಯವಾದಗಳು ಸರ್ ನಮ್ಮ ಇಲಾಖೆ ಪರವಾಗಿ. ಮುಂದೆಯೂ ನಮ್ಮ ಹೋಮ್ ಗಾರ್ಡ್ಗಳನ್ನು ನಿಮ್ಮ ಮಕ್ಕಳಂತೆ ನೋಡ್ಕೊಳ್ಳಿ ಅಂತೇಳಿ ನಾನು ಕಳಕಳಿಯಿಂದ ಕೇಳ್ಕೊಳ್ತೀನಿ ಸರ್. ಇನ್ನು ಗೃಹ ರಕ್ಷಕರಿಗೆ ನಾವು ಹಲವಾರು ವೈದ್ಯಕೀಯ ಶಿಬಿರಗಳು, ಯೋಗ ಶಿಬಿರಗಳು, ವನ ಮಹೋತ್ಸವ, ಸ್ವಚ್ಛತಾ ಅಭಿಯಾನ ಎಲ್ಲ ಕಾರ್ಯಕ್ರಮಗಳನ್ನು, ಸಮಾಜಮುಖಿ ಕಾರ್ಯಕ್ರಮಗಳನ್ನು ನಾವು ಮಾಡಿದ್ದೇವೆ. ಸಮಾಜಕ್ಕೆ ನಾವು ತೋರಿಸಿಕೊಂಡಿದ್ದೇವೆ. ಗೃಹ ರಕ್ಷಕರು ಅಂದರೆ ಬರೀ ಕಾಕಿ ಹಾಕ್ಕೊಂಡು ಟ್ರಾಫಿಕ್ ಡ್ಯೂಟಿ ಮಾಡೋದು, ಪೊಲೀಸರ ಜೊತೆ ಬಂದೋಬಸ್ತಿಗೆ ಹೋಗುವುದು ಅಂತ, ಅದರ ಹೊರತಾಗಿ ನಾವು ಏನೇನು ಮಾಡಬಹುದು ಅನ್ನೋದನ್ನು ಮಾಡಿ ತೋರಿಸಿದ್ದೇವೆ. ಬಹುಶಃ ಸಮಾಜ ಇದನ್ನು ಗುರುತಿಸಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಕೊನೆಯದಾಗಿ ನಮ್ಮ ಜಿಲ್ಲೆಯಲ್ಲಿ ಇನ್ನಷ್ಟು ಹೋಮ್ ಗಾರ್ಡ್ಸ್ಗಳು ನಮ್ಮ ಜೊತೆ ಕೈ ಸೇರಿ ಜೊತೆ ಬರಲಿ. ಇನ್ನು ಉಳಿದ 68 ಗೃಹ ರಕ್ಷಕರನ್ನು ನಾವು ಸೇರಿಸಿಕೊಂಡು ಒಂದು ಸುಂದರ ಭವ್ಯ ಸಮಾಜದ ನಿರ್ಮಾಣಕ್ಕೆ ಪೊಲೀಸ್ ಇಲಾಖೆಗೆ ನಾವು ಹೆಗಲು ಕೊಟ್ಟು ದುಡಿಯೋಣ ಅಂತ ಹೇಳಿ ಅವಕಾಶಕ್ಕಾಗಿ ವಂದಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ.
ಇಲ್ಲ. ಅಶೋಕ್, ಪ್ರಶಾಂತ್, ದೇವರಾಜ, ಕಿರಣ್, ಸಚಿನ್, ಜೋರಾದ ಚಪ್ಪಳೆ ಬಂಧುಗಳೇ, ಜೋರಾದ ಚಪ್ಪಳೆ. ಎಸ್, ನಾವು ಒಂದು ದೊಡ್ಡ ಬಹುಮಾನ ನಮ್ಮ ಜೋಡಿಗೆಯ ಚಪ್ಪಾಳೆ. ಪ್ರಸಾದ್, ಆತ್ಮೀಯವಾದಂತ ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ಭಾರತ ದೇಶದ ಗೃಹ ಮಂತ್ರಿಗಳಾದ ಶ್ರೀ ಮೊರಾರ್ಜಿ ದೇಸಾಯಿರವರು ಇಂಡೋ ಚೈನಾ ವಾರ ಆದಾಗ ಇದನ್ನು ಗೃಹ ರಕ್ಷಕ ದಳ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಇತ್ತು, ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಮತ್ತು ರಾಜ್ಯಗಳಲ್ಲಿ ಇತ್ತು. ಆದರೂ ಒಂದು MHAನಲ್ಲಿ ಗೃಹ ಮಂತ್ರಾಲಯದಲ್ಲಿ ಇದರದೇ ಆದಂಥ ಒಂದು ಇದಕ್ಕೆ ರೆಕಗ್ನಿಷನ್ ಕೊಟ್ಟು 1967ರಲ್ಲಿ ಇಂಡೋ ಚೈನಾ ವಾರ ಆದಾಗ ಇದನ್ನು ಪೊಲೀಸ್ ಆಕ್ಸಿಲರಿ ಯೂನಿಟ್ ಅಂತ ಹೇಳಿ ಮಾಡಿದ್ರು. ಅಂದರೆ ಪೊಲೀಸರಿಗೆ ಒಂದು ಪ್ಯಾರಾಮಿಲಿಟರಿ ಫೋರ್ಸ್ ಥರ ಇದು ದೇಶದ ಆಂತರಿಕ ಭದ್ರತೆಯನ್ನು ಕಾಪಾಡಲಿಕ್ಕೋಸ್ಕರ ಈ ಒಂದು ಗೃಹ ರಕ್ಷಕ ದಳವನ್ನು ಸ್ಥಾಪನೆ ಮಾಡಿದ್ರು. ಅದಕ್ಕೆ ಆದಂತಹ ಒಂದು ಕಾಯ್ದೆಯನ್ನು ಕೂಡ ರೂಪಿಸಿದ್ರು. ಆ ಒಂದು 1962ರಲ್ಲಿ ಏನು ಈ ಗೃಹ ರಕ್ಷಕ ದಳ ರಚನೆಯಾಯಿತು, ಅಂದರೆ ಒಂದು ರಾಷ್ಟ್ರದ ಸ್ಥಾಪಿತ ಒಂದು ಅಧಿಕೃತವಾಗಿ ಒಂದು ಘೋಷಣೆ ಆಯಿತು. ಎಲ್ಲ ರಾಜ್ಯಗಳಿಗೂ ಸಮಾನಾಂತರವಾದ ಕಾಯ್ದೆ ಮುಖಾಂತರ ಘೋಷಣೆ ಆಯಿತು. ಆವಾಗಿನಿಂದ ಒಂದು ಗೃಹ ರಕ್ಷಕ ದಳ ಅವತ್ತಿನಿಂದ ದೇಶಕ್ಕೆ ಆಂತರಿಕ ಭದ್ರತೆಯನ್ನು ಒದಗಿಸುವಲ್ಲಿ ತನ್ನದೇ ಆದಂತಹ ಒಂದು ಕೊಡುಗೆಯನ್ನು ನೀಡ್ತಾ ಬಂದಿದೆ. ಗೃಹ ರಕ್ಷಕ ದಳದವರು ಒಂದು ಉತ್ತಮವಾದ ರಾಷ್ಟ್ರಕ್ಕೆ ಸೇವೆಯನ್ನು ಸಲ್ಲಿಸ್ತಾ ಬಂದಿರೋದು ಭಾಳ ಶ್ಲಾಘನೀಯವಾದ ಕರ್ತವ್ಯ ನೀವು ಮಾಡ್ತಾ ಇದ್ದೀರಾ. ನಾನು ಇನ್ನೊಮ್ಮೆ ಗೃಹ ರಕ್ಷಕದ ಎಲ್ಲ ಅಧಿಕಾರಿ ಸಿಬ್ಬಂದಿಗಳಿಗೆ ತಮಗೆಲ್ಲರಿಗೂ ಕೂಡ ನಾನು ನನ್ನ ನಮನಗಳನ್ನು ಆವಾಗ 1962ರಲ್ಲಿ ಏನು ಸ್ಥಾಪನೆ ಆಯಿತು, ನಂತರ ಇದನ್ನು ಈ ಸಿವಿಲ್ ಸೊಸೈಟಿಯ ಗೌರವಾನ್ವಿತ ವ್ಯಕ್ತಿಗಳೆಲ್ಲ ಕೂಡ ಈ ಒಂದು ಗೃಹ ರಕ್ಷಕದಲ್ಲಿ ಆವಾಗ ಸೇರ್ತಾಯಿದ್ರು. ಒಂದು ಕಾಲೇಜ್ ಸ್ಟೂಡೆಂಟ್ಸ್ ಇರ್ಬೋದು, ಎಂಜಿನಿಯರ್ಸ್ ಇರ್ಬೋದು, ಡಾಕ್ಟರ್ಸ್ ಇರ್ಬೋದು, ಮತ್ತು ಬೇರೆ ಬೇರೆ ವಲಯಗಳಲ್ಲಿ ಅಗ್ರಿಕಲ್ಚರ್ ಲೇಬರ್ ಇರ್ಬೋದು, ಇಂಡಸ್ಟ್ರಿಯಲ್ ಲೇಬರ್ ಇರ್ಬೋದು, ಅವರೆಲ್ಲ ಕೂಡ ಈ ಒಂದು ಗೃಹ ರಕ್ಷಕ ದಳದಲ್ಲಿ ಸೇರ್ಕೋತಾಯಿದ್ರು. ಈ ಒಂದು ಸೇರಿಕೊಂಡು ಒಂದು ದೇಶಕ್ಕೆ ಯಾವಾಗ ಅಗತ್ಯವಾಯಿತು ಅಂದಾಗೆಲ್ಲ, ಕರೆ ಬಂದಾಗೆಲ್ಲ ಗೃಹ ರಕ್ಷಕ ದಳದ ಸಿಬ್ಬಂದಿ ತಮ್ಮ ಯಾವಾಗಲೂ ಒಂದು ಸದಾ ಸಿದ್ಧರಾಗಿ ಒಂದು ಕರೆ ಬಂದುಗಳೇ ಬಂದು ದೇಶದ ಒಂದು ಭದ್ರತೆಗಾಗಿ, ಆಂತರಿಕ ಭದ್ರತೆಗಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಾ ಬರ್ತಾಯಿದ್ರು. ಇತ್ತೀಚಿನ ದಿನಗಳಲ್ಲಿ ಇವತ್ತಿನ ದಿವಸ ಪ್ರತಿಯೊಂದಕ್ಕೂ ನಾವು ಹಿಂದೆ ಒಂದು ವಿಶೇಷ ಸಂದರ್ಭಗಳಲ್ಲಿ ಮಾತ್ರ ನಾವು ಗೃಹ ರಕ್ಷಕ ದಳದನ್ನು ಉಪಯೋಗಿಸ್ಕೊತಾ ಇದ್ವಿ. ಕೇವಲ ಚುನಾವಣಾ ಸಂಬಂಧದಲ್ಲಿರ್ಬೋದು, ಕೇವಲ ಹಬ್ಬ ಹರಿದಿನಗಳಿರ್ಬೋದು, ಅಥವಾ ಯಾವುದೇ ಒಂದು ದೊಡ್ಡ ಪ್ರಮಾಣದ ಪ್ರಕೃತಿ ವಿಕೋಪ ಆದಾಗಿರ್ಬೋದು ಮಾತ್ರ ನಾವು ಗೃಹ ರಕ್ಷಕಗಳನ್ನು ಉಪಯೋಗಿಸ್ಕೊತಾ ಇದ್ವಿ. ಆದರೆ ಬರ್ತಾ ಬರ್ತಾ ಪ್ರತಿಯೊಂದಕ್ಕೂ ಈಗ ನಮಗೆ ಗೃಹ ರಕ್ಷಕ ದಳದ ಅವಶ್ಯಕತೆ ಬರ್ತಾ ಇದೆ. ಯಾವ ಇಲಾಖೆಯಲ್ಲಿ ನೋಡಿದ್ರೂ ಕೂಡ ಗೃಹ ರಕ್ಷಕ ದಳದವರೇ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಾವು ಕಾಣ್ತಾ ಇದ್ದೀವಿ. ಪೊಲೀಸ್ ಇಲಾಖೆಯಲ್ಲಿ ಬಹಳಷ್ಟು ಸಿಬ್ಬಂದಿಗಳ ಕೊರತೆ ಇದ್ದಂಥ ಕಾಲದಲ್ಲಿ ನಮಗೆ ಬೇರೆ ಯಾವುದೇ ಮಾರ್ಗ ಇರಲಿಲ್ಲ. ಆವಾಗ ನಮ್ಮ ಪೊಲೀಸ್ಗೆ ಆಕ್ಸಿಲರಿ ಯೂನಿಟ್ ಆದಂತಹ ಗೃಹ ರಕ್ಷಕ ದಳದವರನ್ನು ನಾವು ಪೊಲೀಸ್ ಇಲಾಖೆಯಲ್ಲಿ ಬಳಸ್ಕೊಂಡ್ವಿ. ಪೊಲೀಸ್ ಇಲಾಖೆಯಲ್ಲಿ ಒಂದು ಅತ್ಯುತ್ತಮವಾದ ಸೇವೆಯನ್ನೆಲ್ಲ ನೀವು ಕೊಟ್ರಿ. ಪೊಲೀಸರ ಒಂದು ಸಮಾನಾಂತರವಾದ ಕರ್ತವ್ಯಗಳನ್ನು ಕೂಡ ನೀವು ನಿರ್ವಹಣೆ ಮಾಡಿದ್ರಿ. ಕಾನೂನು ಮತ್ತು ಸುವ್ಯವಸ್ಥೆಯಲ್ಲಾಗಿರ್ಬೋದು, ಕ್ರೈಮ್ ಪ್ರಿವೆನ್ಷನಲ್ಲಾಗಿರ್ಬೋದು, ಕ್ರೈಮ್ ಡಿಟೆಕ್ಷನಲ್ಲಾಗಿರ್ಬೋದು, ಪೊಲೀಸರು ಏನೇನು ಕರ್ತವ್ಯ ಮಾಡ್ತಾ ಇದ್ದಾರೆ ಅವೆಲ್ಲ ಕರ್ತವ್ಯಗಳಿಗೂ ಕೂಡ ನಾವು ನಿಮ್ಮನ್ನು ಬಳಸ್ಕೊಂಡಿದ್ದೀವಿ.
ನೀವು ಯಶಸ್ವಿಯಾಗಿ ಆ ಕರ್ತವ್ಯವನ್ನು ಮಾಡಿ ತೋರಿಸಿದ್ದೀರಾ. ನಾವು ಕೂಡ ಪೊಲೀಸರಂತೆ ಮತ್ತು ಪೊಲೀಸರಿಗೆ ಸಮಾನಾಂತರವಾಗಿ ಕೆಲಸ ಮಾಡಬಲ್ಲೆವೋ ಅಂತೇಳಿ ಕೂಡ ನೀವು ತೋರಿಸ್ಕೊಟ್ರಿ. ಅದೇ ರೀತಿ ಬೇರೆ ಬೇರೆ ಇಲಾಖೆ ಪ್ರವಾಸೋದ್ಯಮದಲ್ಲಾಗಿರ್ಬೋದು, ಅಲ್ಲೂ ಕೂಡ ನಿಮಗೆ ಸಾಕಷ್ಟು ನಿಮ್ಮ ಸೇವೆಯನ್ನು ಬಳಸ್ಕೊಂಡಿದ್ದಾರೆ. ಮೋಟಾರ್ ಇಲಾಖೆ ವಾಹನ ಇಲಾಖೆಯಲ್ಲಿ ಕೂಡ ಅಲ್ಲೂ ಕೂಡ ನಿಮಗೆ ಬಳಸ್ಕೊಳ್ತಾರೆ. ಅಬಕಾರಿ ಇಲಾಖೆಯಲ್ಲೂ ಕೂಡ ಬಳಸ್ಕೊಳ್ತಾರೆ. ಯಾವ ಇಲಾಖೆಗೆ ಹೋದರೂ ಕೂಡ ಈಗ ಗೃಹ ರಕ್ಷಕ ದಳದವರೇ ನಮಗೆ ಒಂದು ಎಕ್ಸ್ಟ್ರಾ ಸಪೋರ್ಟ್ ಆಗಿದ್ದಾರೆ. ಹಾಗಾಗಿ ನಿಮ್ಮ ಅವಶ್ಯಕತೆ ಈಗ ದಿನಕ್ಕಿಂತ ದಿನಕ್ಕೆ ನಮಗೆ ಹೆಚ್ಚಿನ ಒಂದು ಅವಶ್ಯಕತೆ ಬರ್ತಾ ಇದೆ. ನೀವು ಕೂಡ ಅಷ್ಟೇ ಸಮರ್ಥರಾಗಿ ಎಲ್ಲ ಇಲಾಖೆಗಳಲ್ಲೂ ಕೂಡ ಅವರಿಗೆ ಸರಿಸಮಾನಾಂತರವಾಗಿ ಸೇವೆ ಸಲ್ಲಿಸ್ತಾ ಬಂದಿದ್ದೀರಾ. ಗೃಹ ರಕ್ಷಕ ದಳದ ಒಂದು ಸಾಮರ್ಥ್ಯತೆಯನ್ನು ಹೆಚ್ಚಿಸ್ತಾ ಇದ್ದೀರಾ. ಅದೇ ರೀತಿ ಗೃಹ ರಕ್ಷಕ ದಳದ ಒಂದು ಗೌರವವನ್ನು ಕೂಡ ನೀವು ಹೆಚ್ಚಿಸ್ತಾ ಇದ್ದೀರಾ. ಹಾಗಾಗಿ ನಿಮ್ಮ ಒಂದು ಸೇವೆ ಬಹಳ ಅಮೂಲ್ಯವಾದದ್ದು, ಒಂದು ಶ್ಲಾಘನೀಯವಾದ ಸೇವೆಯನ್ನು ನೀವು ಸಲ್ಲಿಸ್ತಾ ಇದ್ದೀರಾ. ಆದರೆ ಬೇರೆ ಬೇರೆ ಇಲಾಖೆಯಲ್ಲಿ ಪೊಲೀಸ್ನವ್ರು ಮಾಡ್ತಾರೆ, ಎಕ್ಸೈಸ್ನವರು ಮಾಡ್ತಾರೆ, ಮೋಟರ್ ವೆಹಿಕಲ್ನವ್ರು ಮಾಡ್ತಾರೆ, ಎಲ್ಲ ಟೂರಿಸಮ್ನವರು ಎಲ್ಲರೂ ಮಾಡ್ತಾರೆ. ಆದರೆ ಅವ್ರಿಗೂ ನಿಮಗೂ ಭಾಳಷ್ಟು ವ್ಯತ್ಯಾಸ ಇದೆ. ಅಲ್ಲಿ ಅವರಿಗೆ ಸಂಬಳ, ಭತ್ಯೆಗಳು, ಅವಕಾಶಗಳು, ಅವ್ರಿಗೆ ಏನೇನು ಬೇಕೋ ಸವಲತ್ತುಗಳು, ಎಲ್ಲ ರೀತಿಯ ಸವಲತ್ತುಗಳಿರ್ತದೆ. ಆ ಒಂದು ಸವಲತ್ತಿಗೋಸ್ಕರ ಮಾಡ್ತಾರೆ. ಆದರೆ ನಿಮಗೆ ಯಾವ ಒಂದು ಸವಲತ್ತು ಕೂಡ ಇಲ್ಲ. ನಿಮ್ಮದು ಒಂದು ವಾಲಂಟರಿ ಸರ್ವಿಸ್ ಅಂತ ಹೇಳ್ಕೊಂಡು ನೀವು ನಿಷ್ಕಾಮ ಸೇವೆಯನ್ನು ನೀವು ಮಾಡ್ತಾ ಇದ್ದೀರಾ. ಒಂದು ನಾವು ಹಾನರೇರಿಯಮ್ ಅಂತ ಏನು ಕೊಡ್ತಾ ಇದ್ದೀವಿ, ಅದು ಕೂಡ ಮುಂಚೆ ಬಹಳ ಕಡಿಮೆ ಕೊಡ್ತಾಯಿದ್ರು ಹಾನರೇರಿಯಮ್ಮು. ಇವಾಗ ಸ್ವಲ್ಪ ಮಟ್ಟಿಗೆ ಏನೋ ಒಂದು ತಕ್ಕ ಮಟ್ಟಿಗೆ ಅದು ಅವತ್ತಿಗೆ ಕಂಪೇರ್ ಮಾಡಿದ್ರೆ ಒಳ್ಳೆಯ ಒಂದು ಹಾನರೇರಿಯಮ್ ಇರ್ಬೋದು. ಆದರೂ ಕೂಡ ನಿಮ್ಮ ಕರ್ತವ್ಯ ನೀವು ಪೊಲೀಸ್ ಇಲಾಖೆಗೆ ಏನೇ ಬೇರೆ ಪೊಲೀಸ್ ಇಲಾಖೆ ಇರ್ಬೋದು, ಬೇರೆ ಬೇರೆ ಇಲಾಖೆ ಇರ್ಬೋದು, ಅದಕ್ಕೆ ಸಮಾನಾಂತರವಾದ ಕರ್ತವ್ಯ ಮಾಡ್ತಾಯಿದ್ರಿ. ಆದರೂ ಕೂಡ ನಿಮಗೆ ಸವಲತ್ತುಗಳು ಇನ್ನೂ ಒಂದು ಸಾಕಷ್ಟು ಕೊಟ್ಟಿದ್ದಾರೆ ಸರ್ಕಾರದಿಂದ. ಇನ್ನೂ ಒಂದು ಹೆಚ್ಚಿನ ಒಂದು ಸವಲತ್ತು ನಿಮಗೆ ಬೇಕಾಗ್ಬೋದು. ಆರೋಗ್ಯ ಸೇವೆ ಇರ್ಬೋದು, ಬೇರೆ ಬೇರೆ ಸವಲತ್ತುಗಳು ನಿಮಗೆ ಕೊಡಬೇಕಾಗ್ತದೆ. ಅದಕ್ಕೆ ಸರ್ಕಾರದ ಮಟ್ಟದಲ್ಲಿ ಪ್ರತಿ ವರ್ಷ ಒಂದೊಂದೇ ಈಗ ನಿಮಗೆ ಪೊಲೀಸ್ ಇಲಾಖೆಯಲ್ಲಿ ಸಮಾನಾಂತರವಾಗಿ ನೀವು ದುಡಿತಾ ಇದ್ದೀರಾ. ಪೊಲೀಸ್ ಇಲಾಖೆ ಬೇರೆ ಬೇರೆ ಅಬಕಾರಿ ಇಲಾಖೆಗೆ ಏನು ಕೊಡ್ತಾ ಇದ್ದಾರೆ, ಅದೇ ರೀತಿ ನಿಮಗೂ ಕೂಡ ಒಂದು ಸವಲತ್ತುಗಳನ್ನು ಸರ್ಕಾರ ಈಗ ಭಾಳಷ್ಟು ಯೋಜನೆ ಮಾಡಿದ್ದಾರೆ. ನಾನು ಫೈರ್ ಸರ್ವಿಸಸ್ ಮತ್ತು ಎಮರ್ಜೆನ್ಸಿ ಸರ್ವಿಸಲ್ಲಿ ಇದ್ದಾಗ ನಾನು ಅವಾಗ ಪ್ರಪೋಸಲ್ಗಳು ಎಲ್ಲ ನಾವು ಮಾಡ್ತಾಯಿದ್ವಿ. ಅದರಲ್ಲೂ ಕೂಡ ಭಾಳಷ್ಟು ಸರ್ಕಾರಕ್ಕೆ ಇಲಾಖೆಯಿಂದ ನಾವು ಪ್ರಪೋಸಲ್ಗಳನ್ನು, ಪ್ರಸ್ತಾವನೆಗಳನ್ನು ಕಳಿಸಿದ್ದೀವಿ. ಇಲಾಖೆಯಿಂದ ಕೆಲವು ವರ್ಷ ಒಂದೊಂದೇ ಸೇವೆಗಳು, ಸವಲತ್ತುಗಳು ನಿಮಗೆ ಬರ್ತಾ ಇದ್ದಾವೆ. ಇನ್ನೂ ಒಂದು ಹೆಚ್ಚಿನ ಸವಲತ್ತುಗಳು ಸಿಗಲಿ ಅಂತೇಳಿ ನಾನು ಆಶಿಸ್ತೀನಿ. ಆದರೆ ಇನ್ನೂ ಒಂದು ವಿಷಾದಕರ ಸಂಗತಿ ಅಂತ ನಾನು ಅನಿಸ್ತದೆ, ಇಷ್ಟೊಂದು ನೀವು ಸೇವೆಗಳನ್ನು ಸಲ್ಲಿಸ್ತೀರಾ. ಸೇವೆ ಸಲ್ಲಿಸಿದರೂ ಕೂಡ ಇದು ಜನರಿಗೆ ಇನ್ನೂ ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಉದಾಹರಣೆಗೆ ಇವತ್ತಿನ ಒಂದು ಕಾರ್ಯಕ್ರಮ, ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಸಾರ್ವಜನಿಕರು ಪಾರ್ಟಿಸಿಪೇಟ್ ಮಾಡಬೇಕಾಗಿತ್ತು. ಅದಕ್ಕೆ ಒಂದು ಕಾರಣ, ಒಂದು ದೂರದಲ್ಲಿ ಆಯೋಜನೆ ಮಾಡಿರ್ಬೋದು ಅಂತ ಹೇಳ್ತೀನಿ. ಅದಕ್ಕೆ ನಾನು ಕಮಾಂಡ್ ಅವ್ರಿಗೆ ಒಂದು ಮನವಿ ಮಾಡ್ತೀನಿ, ಇನ್ನು ಮುಂದೆ ದಿನಾಚರಣೆಯನ್ನು ಇಲ್ಲಿ ಮಾಡಬೇಡಿ, ನಗರ ಪ್ರದೇಶದಲ್ಲಿ ಮಾಡಿ. ನಮ್ಮ ಕಚೇರಿಯಲ್ಲೋ ಅಥವಾ ಪೊಲೀಸ್ ಬೆರೇಡಲ್ಲೋ ಮಾಡಿದ್ರೆ ಜನ ಸೇರ್ತಾರೆ, ಪಬ್ಲಿಕ್ ಸೇರ್ತಾರೆ. ಮತ್ತು ನಿಮ್ಮ ಸೇವೆ ಸಾರ್ವಜನಿಕರಿಗೆ ಗೊತ್ತಾಗಬೇಕು. ಸಾರ್ವಜನಿಕರಿಗೆ ಗೊತ್ತಿದೆ, ಆದರೂ ಅವ್ರಿಗೆ ನಿಮ್ಮ ಒಂದು ಸೇವೆ ಮತ್ತು ಈ ದಿನಾಚರಣೆಯಲ್ಲಿ ಅವರನ್ನು ಕೂಡ ನಾವು ಭಾಗವಹಿಸಾಗಿ ಮಾಡಿಕೊಳ್ಬೇಕು. ಮತ್ತು ಅದೇ ರೀತಿ ನಿಮ್ಮ ಸೇವೆ ಮತ್ತು ಇದನ್ನು ನೋಡಿ ಇನ್ನೂ ಬಹಳಷ್ಟು ಜನ ಸೇರಿಕೊಳ್ಳೋಕ್ಕೆ ಉತ್ತೇಜನ ಆಗೋ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ಮಾಡಿದ್ರೆ ಒಳ್ಳೆಯದು. ಹಾಗಾಗಿ ಇದನ್ನು ಇಲ್ಲಿಂದ ಭಾಳ ದೂರದಿಂದ ಮಾಡಿದ್ರೆ ಇಲ್ಲಿ ಸಾರ್ವಜನಿಕರಿಗೆ ಬರೋಕ್ಕೆ ತೊಂದರೆ ಆಗ್ತದೆ. ಅದಕ್ಕೆ ನಾನು ಕಮ್ಯುನಿಟಿ ಮನವಿ ನೆಕ್ಸ್ಟ್ ಇಯರಿಂದ ಅಟ್ಲೀಸ್ಟ್ ಅದನ್ನ ನಮ್ಮ ಪೊಲೀಸ್ ಗ್ರೌಂಡಲ್ಲೋ ಅಥವಾ ನಗರದಲ್ಲೋ ಟೌನಲ್ಲೋ ಎಲ್ಲೋ ಒಂದು ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿ ನನ್ನ ಒಂದು ಅನಿಸಿಕೆ. ಸಾಕಷ್ಟು ಸೇವೆಗಳನ್ನು ಈ ಕಳೆದ ವರ್ಷಗಳಲ್ಲಿ ನೀವು ದಕ್ಷಿಣ ಕನ್ನಡ ಜಿಲ್ಲೆಗೆ ಹೇಳಬೇಕು ಅಂತಂದರೆ, ದಕ್ಷಿಣ ಕನ್ನಡ ಜಿಲ್ಲೆ ಸಾಕಷ್ಟು ಕಾನೂನು ಮತ್ತು ಸುವ್ಯವಸ್ಥೆಗಳಿಗೆ ತೊಂದರೆ ಆದಾಗ ಬಹಳಷ್ಟು ಸಂಖ್ಯೆಯಲ್ಲಿ ನಾವು ಗೃಹ ರಕ್ಷಕ ದಳದವ್ರನ್ನ ಬಳಸ್ಕೊಂಡ್ವಿ. ಒಂದು ನಗರದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಲ್ಲಿ ನೀವು ನಿಮ್ಮದೇ ಆದಂಥ ಒಂದು ಕೊಡುಗೆಗಳನ್ನು ನೀಡಿದ್ದೀರ ನಗರಕ್ಕೆ.
ಅದೇ ರೀತಿ ನಾವು ಪ್ರತಿದಿನ ನಿಮ್ಮ ಸೇವೆಗಳನ್ನು ಬಳಸ್ಕೊತಾ ಇದ್ದೀವಿ. ಸುಮಾರು 150 ಜನ ಹೋಮ್ ಗಾರ್ಡ್ಸ್ ಮಂಗಳೂರು ನಗರದಲ್ಲಿದ್ದಾರೆ. ಅವರೆಲ್ಲರೂ ಕೂಡ ನೀವು ಪ್ರತಿ ದಿವಸ ಟ್ರಾಫಿಕ್ಕಿಗೆ ಸಹಾಯ ಮಾಡ್ತಾ ಇದ್ದೀರಾ. ಅದೇ ರೀತಿ ನೈಟ್ ರೌಂಡ್ಸಿಗೆ ಕೆಲವರು ಡ್ರೈವರ್ ಆಗಿದ್ದಾರೆ, ಕೆಲವರು ಕ್ರೈಮ್ ಡಿಟೆನ್ಷನ್, ಎಲ್ಲದಕ್ಕೂ ಕೂಡ ನೀವು ಎಲ್ಲ ರೀತಿಯಲ್ಲೂ ಪೊಲೀಸ್ ಇಲಾಖೆಯಲ್ಲಿ ಭಾಗಿಯಾಗಿ ಮಂಗಳೂರು ನಗರದಲ್ಲಿ ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉತ್ತಮ ಸೇವೆಯನ್ನು ಮತ್ತು ಪೊಲೀಸ್ ಇಲಾಖೆಗೆ ಉತ್ತಮವಾದಂತಹ ಒಂದು ಸಹಾಯ ಹಸ್ತವನ್ನು ನೀವು ಚಾಚಿದ್ದೀರಾ. ನಿಮಗೆ ಯಾವಾಗಲೂ ನಾನು ಪೊಲೀಸ್ ಇಲಾಖೆ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿ ಸಾಕಷ್ಟು ಈ ವರ್ಷದಲ್ಲಿ ಪ್ರಕೃತಿ ವಿಕೋಪ ಆದಾಗ ಒಳ್ಳೆಯ ಒಂದು ಸೇವೆಗಳನ್ನು ಮಾಡಿದ್ದೀರಾ. ಸುಳ್ಯದಲ್ಲಿ ಮತ್ತು ಪುತ್ತೂರಲ್ಲಿ ಆದಾಗ ಮತ್ತು ಮಂಗಳೂರು ನಗರದಲ್ಲೂ ಆದಾಗಲೂ ಕೂಡ ನೀವು ಒಳ್ಳೆಯ ಇದು ಮಾಡಿದ್ದೀರಾ. ಅದೇ ರೀತಿ ಪ್ರವಾಸೋದ್ಯಮ ಬೀಚ್ ಸೈಡಲ್ಲೂ ಕೂಡ ಸಾಕಷ್ಟು ಸೇವೆಯನ್ನು ಸಲ್ಲಿಸಿದ್ದೀರಾ. ಸಾಕಷ್ಟು ಜೀವಹಾನಿಗಳನ್ನು ನೀವು ತಡೆಗಟ್ಟಿದ್ದೀರಾ. ನೀವು ಇಲಾಖೆಗೆ ಮತ್ತು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸೇವೆಯನ್ನು ಕೊಟ್ಟಿದ್ದೀರಾ. ಇದೇ ರೀತಿ ಮುಂದೂ ಕೂಡ ನೀವು ಒಳ್ಳೆಯ ಕಾರ್ಯಗಳನ್ನು ಮಾಡಲಿ. ಇನ್ನೂ ಒಂದು ನಾನು ಫೈರ್ ಇಲಾಖೆಯಲ್ಲಿ ನೋಡ್ತಾ ಇದ್ದೆ, ಅಲ್ಲೂ ಕೂಡ ನಾವು ಹೆಂಗೆ ಪೊಲೀಸರನ್ನು ನಾವು ಬಳಸ್ಕೊಳ್ತಾ ಇದ್ದೀವೋ ಅಲ್ಲೂ ಸರಿಸುಮಾರು ಒಂದು ಶೇಕಡ 40% ಹೋಮ್ ಗಾರ್ಡ್ಗಳನ್ನು ಫೈರ್ ಸರ್ವಿಸಸಲ್ಲೂ ಬಳಸ್ಕೊತಾ ಇದ್ದಾರೆ. ಇವಾಗಲೂ ಕೂಡ ಅಲ್ಲಿ 2000ಕ್ಕೂ ಸುಮಾರು ಅಷ್ಟು ಹುದ್ದೆಗಳು ಖಾಲಿ ಇದ್ದಾಗ ಪ್ರಮುಖವಾಗಿ ಆವಾಗ ನೀವು ಅವರಿಗೆ ರೈಟ್ ಹ್ಯಾಂಡಾಗಿ ಕೆಲಸ ಮಾಡಿದ್ರು ಫೈರ್ ಸರ್ವಿಸಸಲ್ಲಿ ಕೂಡ. ಇವಾಗಲೂ ಕೂಡ ಭಾಳಷ್ಟು ಜನ ಸೇವೆ ಸಲ್ಲಿಸ್ತಾ ಇದ್ದಾರೆ. ಇದೇ ರೀತಿ ನೀವು ಕಾನೂನು ಸುವ್ಯವಸ್ಥೆಯಲ್ಲಿರ್ಬೋದು, ಒಂದು ಅಗ್ನಿಶಮನ ಮಾಡೋದ್ರಲ್ಲಿರ್ಬೋದು, ಪ್ರಕೃತಿ ವಿಕೋಪನ ತಡೆಗಟ್ಟಲಿರ್ಬೋದು. ನಾವು ಬಂದ ಕೂಡಲೇ ಅವರು ನಾನೊಬ್ಬ ಇಂಜಿನಿಯರ್ ಎಲ್ಲ ಎದ್ದು ನಿಂತು ಸ್ವಾಗತ ನಿಮ್ಮಂಥವ್ರು ಬೇಕು ನಮಗೆ ಅಂತ ನನಗೆ ಭಾಳ ಖುಷಿ. ಕೂಡಲೇ ಅವರು ಟ್ರೈನಿಂಗ್ ಕಳಿಸಿದ್ರು, ಆಫೀಸರ್ ಟ್ರೈನಿಂಗ್ ಕಳಿಸಿದರು, ಮತ್ತು ಫಸ್ಟ್ ಏಡ್ ಟ್ರೈನಿಂಗ್ ಎಲ್ಲ ಗೋಲ್ಡ್ ಮೆಡಲ್ ಬಂದು 2 ಕಡೆಗೂ. ಕೊನೆಗೆ ಡೆಲ್ಲಿ ಕಳಿಸಿದರು, MCFಗೆ ಮೊಬೈಲ್ ಸಿವಿಲ್ ಎಮರ್ಜೆನ್ಸಿ ಫೋರ್ಸಿಗೆ ಕಳಿಸಿದರು. ಕಷ್ಟಕರವಾದ ಇದು ಫೈರ್ ಫೈಟಿಂಗ್ ಟ್ರೈನಿಂಗ್ ಕೂಡ ಮಾಡಿ ಬಂದೆ. ನನ್ನ ಜ್ಞಾನವನ್ನು ನಮ್ಮ ಇವರಿಗೆ ಹಂಚುತ್ತಿದ್ದೆ. ತುಂಬ ಇಷ್ಟಪಡ್ತಿದ್ರು. ಮಳೆಗಾಲದಲ್ಲಿ ಪೆರೇಡ್ ಮಾಡಲಿಕ್ಕೆ ಆಗೋದ್ರೆ ಥಿಯರಿ ಕ್ಲಾಸ್ ಮಾಡ್ತಿದ್ರು. ಭಾಳ ಇಂಟ್ರೆಸ್ಟಿಂದ ಬರ್ಕೊಳ್ತಿದ್ರು. ಅದನ್ನು ಬಹುಶಃ NR ಸೋಮನಾಥ್ ಮುಂದುವರಿಸ್ತಾ ಇದ್ದಾರೆ. ಇದು ಅರ್ಹತೆಯ ಬಗ್ಗೆ ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ವಿದ್ಯಾರ್ಹತೆ ಬಗ್ಗೆ ತುಂಬ ಜನರಿಗೆ ಕಲ್ಪನೆ ಇಲ್ಲ. ನಮ್ಮ ಕೆಲಸದ ಪಾವಿತ್ರ್ಯತೆ, ಅದೊಂದು ಶ್ರೇಷ್ಠತೆ ಸಮಾಜಕ್ಕೆ ಕಲ್ಪನೆ ಇಲ್ಲ. ನಮ್ಮ ಈಗ ಆಯುಕ್ತರಿಗೆ ಹೇಳಿದಾಗೆ ನಾವು ಇಲ್ಲಿ ಸಮಾಜಕ್ಕೆ ಗೊತ್ತಾಗುವ ಹಾಗೆ ನಾವು ಮಾಡಬೇಕು. ಒಂದು ಇಂಗ್ಲೀಷಲ್ಲಿ ಒಂದು ಮಾತಿದೆ, ಇಟ್ ಈಸ್ ನಾಟ್ ಎ ಸಾಂಗ್ ಅನ್ಲೆಸ್ ಇಟ್ ಈಸ್ ಸಂಗ್, ಇಟ್ ಈಸ್ ನಾಟ್ ಎ ಬೆಲ್ ಇಟ್ ಈಸ್ ಅನ್ಲೆಸ್ ಇಟ್ ಈಸ್ ರಂಗ್ ಅಂತ. ಒಂದು ಹಾಡನ್ನು ಹಾಡದೇ ಇದ್ದರೆ ಅದು ಹಾಡೇ ಇಲ್ಲ. ಒಂದು ಬೆಲ್ ಗಂಟೆ ಇದೆ, ಅದು ಬಡಿಯಿದ್ರೆ ಗಂಟೆ ಅಲ್ಲ. ಹಾಗೆ ನಾವು ಏನು ಕೆಲಸ ಮಾಡ್ತಾ ಇದ್ದೇವೆ ಸಮಾಜಕ್ಕೆ ಗೊತ್ತಾಗಬೇಕು, ಆ ಥರ ಮಾಡಬೇಕು. ಆಮೇಲೆ ನಾನು ಆಯುಕ್ತರ ಹತ್ರ ಒಂದು ಕಳಕಳಿಯ ವಿನಂತಿ ಮಾಡಿಕೊಳ್ಳೋದಂದರೆ, ನೀವು ಪೊಲೀಸ್ ಇಲಾಖೆಯಲ್ಲಿ ಹೈಯರ್ ಲೆವೆಲ್ನವರಿಗೆ ನಮ್ಮ ಕೆಲಸದ ಒಂದು ಪ್ರಾಧಾನ್ಯತೆ ಪಾವಿತ್ರ್ಯತೆ ಗೊತ್ತು. ಕೆಳಗಿನ ಲೆವೆಲ್ನಲ್ಲಿದ್ದವರಿಗೆ ಸ್ವಲ್ಪ ಮಾಹಿತಿ ಕೊಡಬೇಕಾಗ್ತದೆ. ನಾನು ಒಂದು ಸರ್ತಿ ಇದು ಯಾವುದೋ ಒಂದು ಸುಳ್ಯದಲ್ಲಿ ಗಲಾಟೆ ಆಗುವ ಡ್ಯೂಟಿಗೆ ಹಾಕಿದ್ದು. ಇಲ್ಲಿ ಸುಳ್ಯದ ಸ್ಟೇಷನ್ ಇವರಿದಾರಲ್ಲ ರೈಟರು, ನನ್ನನ್ನು ಪರಿಚಯ ಮಾಡಿ ಅವರು DYSP ಬಂದಿದ್ದರು. ಅವ್ರ ಹತ್ರ ಹೇಳಿದ್ರು, ನೋಡಿ ಇವರು ಇಂಜಿನಿಯರು ಹೋಮ್ ಗಾರ್ಡ್ಸ್ ಕಂಪನಿ ಕಮಾಂಡರ್ ಆಗಿದ್ದಾರೆ. ಯಾಕೆ ಮತ್ತೆ ಅವರು ಈ ಕೆಲಸಕ್ಕೆ ಬರ್ತಾರೆ ಅಂತ ಅವ್ರ ತಲೆಯಲ್ಲಿದೆ, ಏನು ಗತಿಗೋತ್ರ ಇಲ್ಲದವರು ಹೋಮ್ ಗಾರ್ಡ್ಸ್ ಅಂತ ಅಲ್ಲ. ಗೌರವಾನ್ವಿತ ವ್ಯಕ್ತಿಗಳು ಬೇರೆ ಕಡೆ ಉದ್ಯೋಗದಲ್ಲಿದ್ದಾರೆ, ಅದನ್ನು ಕೆಲವರು ಉದ್ಯೋಗ ಇಲ್ಲದೇ ಇರ್ಬೋದು, ಅವರು ಸಂಪೂರ್ಣ ಸಮಯ ಸೇವೆ ಕೊಡ್ತಾರೆ. ಗತಿಗೋತ್ರ ಇಲ್ಲದವರಲ್ಲ ಹೋಮ್ ಗಾರ್ಡ್ಸ್, ರೆಸ್ಪೆಕ್ಟೆಡ್ ಪೀಪಲ್. ತಾನು ಅಪರಾಧ ಮಾಡುವುದಿಲ್ಲ ಎಂಬುದು ಒಂದು ದೃಢ ನಿರ್ಧಾರ ತಾಳಿ ಇನ್ನೊಬ್ಬರಿಗೆ ಉಪಕಾರ ಮಾಡಬೇಕು ಅಂತ ಹೇಳಿ ಬಂದವರೇ ಸ್ವಯಂ ಸೇವೆ. ವಿದ್ಯಾವಂತರು ಹೆಚ್ಚು ಜನ ಬರಬೇಕು. ಮತ್ತು ಉದ್ಯೋಗದಲ್ಲಿದ್ದವರಿಗೆ ರಿಲೀವ್ ಮಾಡಲಿಕ್ಕೆ, ಡ್ಯೂಟಿಗೆ ರಿಲೀವ್ ಮಾಡಲಿಕ್ಕೆ ಹೋಗುವ ನನಗೆ ಯಾವುದೋ ಅನುಭವಗಳು. ಅವರಿಗೆ ಮಾಹಿತಿ ಇಲ್ಲ, ಯಾರು ಉದ್ಯೋಗದಾತನಿಗೆ ಮಾಹಿತಿ ಇಲ್ಲ ಇದರ ಅವಶ್ಯಕತೆ ಅಂತ ಕೊಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತೇನೆ. ನಮ್ಮ ಇವರನ್ನು ಕಳಿಸಿದ್ದೆ PTPಯನ್ನು, ಎಲ್ಲ ಕೊಡಲಿಕ್ಕೆ ಆಗೋದಿಲ್ಲ, ನಾನೇ ಹೋಗ್ತಿದ್ದೆ. ನಾನು ಅವರಿಗೆ ಈಗ ಸಮಾಜಮುಖಿ ಕೆಲಸ ನಿಮ್ಮ ಸಂಸ್ಥೆಯಿಂದ ಏನು ಮಾಡ್ತಾಯಿದ್ದೀರಿ ಅಂತ ಇವನು ಫಾರೆಸ್ಟ್ ಡಿಪಾರ್ಟ್ಮೆಂಟ್ನಲ್ಲಿ ಕೇಳಿದೆ. ನೀವು ಇಂಥ ಗಲಾಟೆ ಆದ ಸಂದರ್ಭದಲ್ಲಿ ಅಥವಾ ಜನರಿಗೆ ರಕ್ಷಣೆ ಇಲ್ಲ, ನಿಮ್ಮ ಕಡೆಯಿಂದ ಏನು ಕಾಂಟ್ರಿಬ್ಯೂಷನ್ ಉಂಟು? ನಾವು ಅದೆಲ್ಲ ಅಂತಿಲ್ಲ ಅಂತ. ಸ್ವಾಮಿ, ನಿಮಗೆ ಅವಕಾಶ ಉಂಟು, ನಿಮ್ಮಲ್ಲಿ ಹೋಮ್ ಗಾರ್ಡ್ಸ್ ಇದ್ದಾರೆ, ಅವ್ರಿಗೆ ನೀವು ನಿಮ್ಮ ಜೇಬಿಂದ ಕೊಡೋದಿಲ್ಲ, ಸರ್ಕಾರದಿಂದ ಅವರಿಗೆ ಪೇಮೆಂಟ್ ಕೊಡ್ತಾರೆ. ನೀವೊಂದು ಪರ್ಮಿಷನ್ ತಗೊಂಡು ಅವರಿಗೆ ಅವರಲ್ಲಿ ಏನು ಮಾಡಿ ನಮಗೆ ಕಳಿಸಿಕೊಡಿ,
ಅವ್ರಿಗೆ ಅಟೆಂಡೆನ್ಸ್ ಕೊಡಿ. ನಿಮ್ಮ ಮುಖಾಂತರ ಒಂದು ದೇಶಕ್ಕೆ ಒಂದು ಸಮಾಜಕ್ಕೆ ಒಂದು ಉಪಕಾರ ಆಗ್ತದೆ, ಮಾಡಲಿಕ್ಕೆ ಸಾಧ್ಯ ಇಲ್ವ ಅಂತ ಕೇಳಿ ಕನ್ವಿನ್ಸ್ ಮಾಡಿದೆ. ಅವ್ರಿಗೆ ಭಾಳ ಖುಷಿ ಆಯಿತು. ಈ ಥರ ಯಾರು ನಾವು ಆಲೋಚನೆ ಮಾಡಲಿಲ್ಲ ಸ್ವಾಮಿ ಹೇಳಿ ಕೊಡಲಿ. ಆನಂತರ ಬಹುಶಃ ಸೋಮನಾಥ್ ಅವ್ರಿಗೆ ಯಾವತ್ತೂ ತೊಂದರೆ ಆಗಿಲ್ಲಲ್ಲ, ತುಂಬ ಜನರಿಗೆ ಆಗಿದೆ. ಪ್ರೈವೇಟ್ನಲ್ಲಿದ್ದವರಿಗೆ ಕೂಡ ಆಗಿದೆ. ಕೆಲವರು ಎಲ್ಲರೂ ಜನ ಕೊಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಕೆಲವರು ಸ್ವಲ್ಪ ರಿಜಿಡ್ ಆಗಿರ್ತಾರೆ, ಸ್ವಲ್ಪ ನನಗೆ ಲಾಸ್ ಆಗ್ತದೆ ಅಂತ. ನಾನು ಗೃಹರಕ್ಷಾ ದಳದ ಅಧಿಕಾರಿ ಆಗೋದು ನಮ್ಮಲ್ಲಿ ಬಹುಶಃ 8 ಜನ ನಮ್ಮ ವರ್ಕ್ಶಾಪಲ್ಲಿ ಹೋಗಿದ್ದರು. ನಮ್ಮ ಮ್ಯಾನೇಜರ್ ಸ್ವಲ್ಪ ಕಿರಿಕಿರಿ ಮಾಡ್ತಿದ್ರು, ಎಲ್ಲ ಅವರಿಗೆಲ್ಲ ಸಂಬಳ ಕೊಡಬೇಕು, ದೇವರು ನಮಗೆ ಇನ್ನೊಂದು ಕಡೆ ಕೊಡ್ತಾರೆ ಅಂದರೆ ನಮಗೆ ಬರ್ತೀರಿ ಕೂಡ. ಅವರು ಹೋಮ್ ಗಾರ್ಡ್ಸನ್ನು ರಿಪ್ಲೈ ಮಾಡ್ತಿದ್ದೆ. ಹಾಗೆ ನಮ್ಮ ಗೃಹರಕ್ಷಕ ದಳದ ಬಗ್ಗೆ ಸರಿಯಾದ ಮಾಹಿತಿ ನಮಗೂ ಬೇಕು. ಮತ್ತು ನಮ್ಮ ಸಂಪರ್ಕಕ್ಕೆ ಬರೋರಿಗೆ ಪರಿಹಾಸ್ಯ ಮಾಡೋದಿದೆ. ನಾನಿರುವಾಗಲೇ ಮಾಡ್ತಿದ್ರು, ನೆಗಡಿದಾಯ್ತೆ ಪೊಕ್ಕಡೆ ಪೊಲೀಸ್ ಅಂತೇಳಿ. ಅವರಿಗೆ ಹೇಳಿದವನಿಗೆ ಆಗ ನಾನು ಮಾತಾಡಿದೆ, ಸುಮ್ಮನೆ ನಕ್ಕು ಬಿಡ್ತಿದ್ದೆ. ಮತ್ತೆ ಸಮಯ ಸಿಕ್ಕುವಾಗ ನಮ್ಮ ಕೆಲಸದ ನಾವು ಪೊಲೀಸರಿಗೆ ಸಹಾಯಕರಾಗಿ ಕೆಲಸ ಮಾಡುವುದರ ಜೊತೆಗೆ ನಮಗೆ ಏನೇನು ಕೆಲಸಗಳಿದೆ, ಫಸ್ಟ್ ಏಡ್, ಫೈರ್ ಫೈಟಿಂಗ್, ರೆಸ್ಕ್ಯೂ ಮತ್ತು ಎವ್ಯಾಕ್ಯುವೇಷನ್ ಆಗೋದು, ಕ್ಯಾಂಪ್ ಆರ್ಗನೈಸೇಷನು, ಅದರ ಬಗ್ಗೆ ಎಲ್ಲ ಅವರಿಗೆ ಒಂದು ಚಾ ಕುಡಿಸಿ ಹೇಳಿ ಆಗುವಾಗ ಅವನು ನಾನು ಬಣಪೂಜೆ ಬಣಪೂಜೆಯಿಂದ ಪೊಕ್ಕಡೆ ಪೊಲಿಂದ ಬಣಪೂಜೆ ಅಂತ ಹೇಳಿದ್ದಾನೆ. ಇದು ನಮ್ಮ ಕೆಲಸ. ಒಂದು ಪ್ರತಿಯೊಬ್ಬ ಹೋಮ್ಗಾರ್ಡ್ ಇಟ್ಕೊಳ್ಬೇಕಾದ್ರೆ ನಮ್ಮ ಜೀವನ ಶೈಲಿ ಉಂಟಲ್ಲ, ಅದು ಸಮಾಜದಲ್ಲಿ ಪ್ರತಿಫಲಿಸ್ತದೆ. ನಾವು ಹೇಗಿದ್ದೇವೆ ಆಯವರಿಗೆ ಹೋಮ್ಗಾರ್ಡ್ ಮಾರ್ರೆ ಅಂತ ಹೇಳಿದ್ರೆ ಅವರಿಗೆ ನಮಗೆ ಹೆಮ್ಮೆ ಆಗುವ ನಮ್ಮನ್ನು ನಂಬಿರಬೇಕು. ನಾವು ಅವರಿಗೆ ರೋಡ್ ಸೈಡ್ನಲ್ಲಿ ಈ ತೊಪ್ಪಿ ತೆಗೆದು ಜೇಬಲ್ಲಿ ಇಟ್ಟು ಎಲ್ಲರಿಗೆ ಹೂವು ಮಾಡ್ತಾ ಇದ್ರೆ ಉಂಟಲ್ಲ, ಗೌರವ ಸಿಕ್ಕುವುದಿಲ್ಲ. ಸಿಗರೇಟ್ ಹಿಡಿತಾ ಇದ್ರೆ ದಯಮಾಡಿ ಹಾಗೆ ಮಾಡಬೇಡಿ. ನಮ್ಮ ಗೌರವ ಘನತೆ ನಾವು ಉಳಿಸಿಕೊಳ್ಬೇಕು. ಅವರ ಬೇರೆಯವರು ನಮ್ಮ ಬಗ್ಗೆ ಆಡಿಕೊಳ್ಳಲಿಕ್ಕೆ ಅವಾಗ ಅದು ದುರಭ್ಯಾಸಗಳು ಎಲ್ರಿಗೂ ಇರ್ತದೆ, ನಾವು ಏನು ಮಾಡಲಿಕ್ಕೆ ಆಗೋದಿಲ್ಲ. ಮುಟ್ಲಿನಲ್ಲಿ ನಿಮ್ಮ ಡ್ರೆಸ್ ಹಾಕ್ಕೊಂಡು ಮಾಡಿಬಿಡಿ, ಬೇರೆ ಟೈಮಲ್ಲಿ ಮಾಡಿ. ಆ ಡ್ರೆಸ್ ಹಾಕಿರುವಾಗ, ಯೂನಿಫಾರ್ಮ್ ಹಾಕಿರುವಾಗ ಕಂಟ್ರೋಲ್, ನಮ್ಮ ಮನಸ್ಸು ಕಂಟ್ರೋಲ್. ನಾವು ನಮ್ಮ ಮನಸ್ಸನ್ನು ಕಂಟ್ರೋಲ್ ಮಾಡಿದರೆ ಮಾತ್ರ ನಾವು ಸಮಾಜವನ್ನು ಕಂಟ್ರೋಲ್ ಮಾಡಲಿಕ್ಕೆ ಸಾಧ್ಯ ಉಂಟು. ನನ್ನ ಹೋಮ್ ಗಾರ್ಡ್ಸ್ ನನ್ನ ಗೃಹರಕ್ಷಾ ದಳದಲ್ಲಿ ನಾನು ಸದಸ್ಯನಾಗಿ ಅಧಿಕಾರಿಯಾಗಿರುವಾಗ ಇದ್ದ ಸವಿ ನೆನಪುಗಳು ಈಗಲೂ ಹಚ್ಚ ಹಸಿರು ಆಗಿರುವೆ. ನಮ್ಮ ಕಮಾಂಡೆಂಟ್, ಡಿಸ್ಟ್ರಿಕ್ಟ್ ಕಮಾಂಡೆಂಟ್ಗಳು, ಆಮೇಲೆ ಡೆಪ್ಯೂಟಿ ಕಮಾಂಡೆಂಟ್ಗಳು, ನಮ್ಮ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ನ ಬೋಧಕರು, ನಮ್ಮ ಪ್ರೀತಿಯ ರಮೇಶ್ ಅವರು, ಕುಪ್ಪನ್ ಅವರು ಯಾವಾಗಲೂ ಆಗಾಗ ಮನಸ್ಸಿನಲ್ಲಿ ಸ್ಮೃತಿ ಪಟಲದಲ್ಲಿ ಬಂದು ಹೋಗ್ತಾ ಇರ್ತಾರೆ. ಇದು ನನಗೆ ಒಂದು ಅನಿಸ್ತದೆ, ಈ ಮನುಷ್ಯನ ಮನಸ್ಸು ಅಂತ ಹೇಳಿದ್ರೆ ಒಂದು ಪೆಟ್ರೋಮ್ಯಾಕ್ಸಲ್ಲಿ ಆಗಿ ಏನಾಗ್ತದೆ, ಪೆಟ್ರೋಮ್ಯಾಕ್ಸ್ ಮೊದಲ ಗ್ಯಾಸ್ ಲೈಟ್ ಇತ್ತಲ್ಲ ಸಿಮೆಂಟ್ನದು, ಸರಿ ಗಾಳಿ ಹಾಕುವೊಮ್ಮೆ ಬ್ರೈಟ್ ಇರ್ತದೆ, ಸುಮಾರು ಹೊತ್ತಾಗುವುದು ಡಿಮ್ ಆಗ್ತಾ ಬರ್ತದೆ. ನಮ್ಮ ಗೃಹರಕ್ಷಕದಲ್ಲಿ ಹಾಗೆ ಏನಾಗ್ತದೆ, ಶುರು ಒಮ್ಮೊಮ್ಮೆ ಒಳ್ಳೆ ಇಂಟ್ರೆಸ್ಟ್ ಇರ್ತದೆ, ಬರ್ತಾ ಡೌನ್ ಆಗ್ತದೆ. ಸಾಧ್ಯದಷ್ಟು ಜನರನ್ನು ನಾವು ಸೆಂಟ್ರಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟಿಗೆ ಕಳಿಸ್ತಾ ಇರಬೇಕು. ಅಲ್ಲಿ ನೀವು ಅವಕಾಶಗಳನ್ನು ಯಾವತ್ತೂ ಬಿಡಬೇಡಿ. ಜೀವನದಲ್ಲಿ ಅವಕಾಶ ಯಶಸ್ಸಿನ ಅರ್ಧ ಪಾಲು. ಆಪರ್ಚುನಿಟೀಸ್ ಆಫ್ ದ ಸಕ್ಸಸ್ ಇನ್ ಲೈಫ್ ಆ್ಯಂಡ್ ದ ಎಬಿಲಿಟಿ ಟು ಟೇಕ್ ಇಟ್ ಇಸ್ ಅದರ್ ಹಾಫ್ ಅಂತ ನಾನು ಎಲ್ಲ ಕಡೆಗೆ ಹೇಳ್ತಾ ಇರ್ತೇನೆ. ಅವಕಾಶ ಸಿಗುವಾಗ ದಯಮಾಡಿ ಟ್ರೈನಿಂಗ್ಗೆ ಹೋಗಿ, ಅಲ್ಲಿ ಸಿಗುವ ಜ್ಞಾನ ಉಂಟಲ್ಲ ಅದು ಅದ್ಭುತವಾದ್ದು. ಹಾಗೆ ಒಂದೊಂದು ಸರ್ತಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ನಲ್ಲಿ ಕೂಡ ಕ್ಯಾಂಪ್ ಮಾಡಿದರೆ ಆಗ್ಬೋದಾ ಅಂತ ನನಗೆ ಅನ್ನಿಸ್ತದೆ. ಖರ್ಚಿಗೆ ದುಡ್ಡು ಬೇಕಾಗ್ತದೆ, ಈಗ ತೊಂದರೆ ಇಲ್ಲ, ನಮ್ಮಂಥವ್ರು ಇದ್ದೇವೆ ನಿಮ್ಮೊಟ್ಟಿಗೆ, ನಾನು ಸ್ವಲ್ಪ ನಾವು ಸಹಾಯ ಮಾಡಿದೆ. ಒಂದೇ ಸರ್ತಿಗೆ ಕ್ಯಾಂಪ್ ಮಾಡಲಿಕ್ಕೆ ಸಾಧ್ಯ ಆಗಲಿಕ್ಕಿಲ್ಲ, ಯಾಕಂದರೆ ಕೆಲವರು ಡ್ಯೂಟಿಯಲ್ಲಿ ಇರ್ತಾರೆ. ಈಗ ಸುಳ್ಯದಲ್ಲಿ ಕೆಲವರು ನಾನು ನೋಡ್ತಾ ಇದ್ದೇನೆ ಅತ್ಯುತ್ತಮವಾಗಿ ನಿರ್ವಹಣೆ, ಸಚಿನ್, ಗೀತಾ ಇದರಲ್ಲಿ ಮತ್ತು ಇನ್ನೊಬ್ಬರು ಯಾರು ಟ್ರಾಫಿಕ್ಕು ಅದ್ಭುತವಾಗಿ ಮಾಡ್ತಾರೆ. ನನಗೆ ಭಾಳ ಖುಷಿ ಆಗ್ತದೆ. ಅವರನ್ನು ನೋಡಿದರೆ ಆಯ್ತು. ಅವರು ಇನ್ನೊಬ್ಳು ಯಾಳಿದ್ದಾರೆ, ಹೆಸರು ಬಂದು ಹೇಳೋ ಗೊತ್ತಿಲ್ಲ, ಒಬ್ಬ ಸಪೋರ್ಟ್ ಹುಡುಗಿ ಬರಲಿಲ್ಲ ಅಂತ. ಟ್ರಾಫಿಕ್ ಕಂಟ್ರೋಲ್ ಉಂಟಲ್ಲ, ನಾವು ನೋಟ್ ಮಾಡ್ತೇವೆ. ನಾನು ಗೃಹರಕ್ಷಕ ಅಲ್ಲ, ನೋಡ್ತೇನೆ. ನೋಡುವಾಗ ನಮಗೆ ಹೆಮ್ಮೆ ಅನಿಸ್ತದೆ, ನಮ್ಮ ಗೃಹರಕ್ಷಕರು ಎಷ್ಟು ಒಳ್ಳೆ ಡ್ಯೂಟಿ ಪರ್ಫಾರ್ಮ್ ಮಾಡ್ತಾರೆ ಅಂತ. ಹಾಗೆ ಸಾರ್ವಜನಿಕರು ಕೂಡ ಹಾಗೆ ಅನ್ನಿಸ್ಬೋದು. ಇಲ್ಲ ನಿಮ್ಮ ಊರಿನಲ್ಲಿ ಕೂಡ ಎಲ್ಲ ಕಡೆಗೆ ಇರ್ಬೋದು. ನಾನು ನನ್ನ ಅನುಭವವನ್ನು ಮಾತ್ರ ಹೇಳ್ತಾ ಇರೋದು. ಇದು ಕ್ಯಾಂಪ್ಗಳನ್ನು ಮಾಡುವ ಅಂತೇಳಿ. ಮತ್ತು ರಮೇಶ್ ಅವರು ಇಲ್ಲೇ ಡೆಮಾನ್ಸ್ಟ್ರೇಷನ್ ಇದು ಮಾಡಿದ್ದಾರೆ, ಫೈರ್ ಫೈಟಿಂಗ್, ಆಮೇಲೆ ರೆಸ್ಕ್ಯೂ ಆಪರೇಷನ್ಸ್ ನೆನಪುಂಟ ಸರ್ ಹಿಂದೆ? ಅದು ಹೌದು, ಸುಳ್ಳಿಯಲ್ಲಿ ಮಾಡಿದ್ದೇವೆ. ಅವರ ಗೈಡೆನ್ಸಲ್ಲಿ ನಾವೆಲ್ಲ ಸೇರಿ ಮಾಡಿದೆ. ಅದು ಒಳ್ಳೆ ಪರಿಣಾಮಕಾರಿಯಾಗಿತ್ತು ಜನರಿಗೆ. ಇನ್ನು ಮುಂದೆ ಕೂಡ ಮಾಡುವ ಅಂತೇಳಿ ನನ್ನ ಒಂದು ರಿಕ್ವೆಸ್ಟ್. ಹಾಗೆ
ಅವಕಾಶ ಕೊಟ್ಟಿದ್ದಕ್ಕಾಗಿ ನಿಮಗೆ ವಂದಿಸುವ ಮೊದಲು ಮತ್ತೊಮ್ಮೆ ಈಗ ಓತ್ ಟೇಕಿಂಗ್ ಮಾಡಿದ್ದೀರಿ, ಅದರಲ್ಲಿ ತುಂಬ ಉದ್ದ ಉಂಟು, ಅರ್ಥ ಆಗಲಿಲ್ಲ. ಸಿಂಪಲ್ ಆಗಿ ಹೇಳ್ತೇನೆ. ಈ ನಮಗೆ ಇನ್ನೊಬ್ಬರಿಗೆ ಸಹಾಯಕರಾಗುವ ಒಂದು ಮನಸ್ಸು ನಮ್ಮ ಹತ್ರ ಯಾವ ದೃಢ ಮನಸ್ಸು ಯಾವಾಗಲೂ ಇರಲಿ. ನಮ್ಮ ಕೈಯಿಂದ ಅಪರಾಧ ಆಗುವ ಹಾಗೆ ನಾವು ನೋಡಿಕೊಳ್ಳುವ. ಅದೇ ರೀತಿ ಬೇರೆಯವರು ಅಪರಾಧ ಮಾಡೋರಿದ್ರೂ ಕೂಡ ಅವರಿಗೆ ಸದ್ಬುದ್ಧಿಯನ್ನು ಹೇಳುವ. ಯಾರದೇ ಅಪಹಾಸ್ಯಗಳಿಗೆ ನಾವು ಚಿಂತಿಸುವ, ಯಾಕಂದರೆ ನಮ್ಮ ಧ್ಯೇಯ ಒಂದೇ, ನಾವು ವಿಚಲಿತರಾಗುವುದು ಬೇಡ. ಯಾರಾದರೂ ಅಪಹಾಸ್ಯ ಮಾಡಿದ್ರು ಅಂತ ದೃಢ ಮನಸ್ಸಿನಿರುವ ಹಾಗೆ ನಮ್ಮ ದೇಹದ ದಾರ್ಢ್ಯತೆಯನ್ನು ಬೆಳೆಸಿಕೊಳ್ಳುವ, ನಮ್ಮ ಜ್ಞಾನವನ್ನು ಬೆಳೆಸಿಕೊಳ್ಳುವ, ನಮ್ಮ ಪಾರಿವಾಳದ ಲಾಂಛನದ ಶಾಂತಿದೂತ, ನಾವೆಲ್ಲ ಶಾಂತಿದೂತರು. ಅದೇ ರೀತಿ ನಿಷ್ಕಾಮ ಸೇವಾ ಎಂಬ ಧ್ಯೇಯ ವಾಕ್ಯ ನಮ್ಮ ಹೃದಯದಲ್ಲಿ ಯಾವಾಗಲೂ ಅಚ್ಚುಳಿದು ಉಳಿ ಅಂತ ಹೇಳಿ ನಮಗೆಲ್ಲರಿಗೂ ಈಗ ಅವರು ಅತ್ಯುತ್ತಮ ಜಿಲ್ಲಾ ಸಮಾಜದ ಕಮಾಂಡೆಂಟ್ ಸಿಕ್ಕಿದ್ದಾರೆ. ಕವಿ ಹೃದಯ ಮತ್ತು ಬರಹಗಾರ, ಅವರ ವಿಚಾರಗಳು ನಾವೆಲ್ಲರೂ ಹೆಮ್ಮೆ ಪಡಬೇಕು. ನಮ್ಮ ಜಿಲ್ಲೆಗೆ ಒಬ್ಬರು ಡಾಕ್ಟರ್ ಮುರಳಿ ಮೋಹನ್ ಚಂದ್ರ ಸಿಕ್ಕಿದ್ದಾರೆ. ಆದರೆ ಡಿಸೆಂಬರ್ 6 ವಿವಿಧ ಕಾರಣಗಳಿಗಾಗಿ ಪ್ರಸಿದ್ಧಿ ಪಡೆದಿದೆ. ಒಂದು, ಸಂವಿಧಾನ ಶಿಲ್ಪಿ ಡಾಕ್ಟರ್ ಅಂಬೇಡ್ಕರ್ ಅವರ ಪರಿನಿರ್ವಾಣ ದಿನ ಆ ದಿನ, ಮತ್ತು ಅದೇ ದಿನವನ್ನು ಯಾಕಾಯಿತೋ ಬಾಬರಿ ಮಸೀದಿ ಧ್ವಂಸಗೊಳಿಸಿದ್ದು ಅಂತ ಕಾರಣಕ್ಕಾಗಿ, ಆ ಶಾಂತಿ ಸುವ್ಯವಸ್ಥೆಗಾಗಿ ಆ ದಿವಸ ತಾವು ಕಾರ್ಯನಿರತರಾಗಿದ್ದಿರಿ ಅನ್ನೋ ಕಾರಣಕ್ಕಾಗಿ ಇವತ್ತು ಈ ದಿನಾಚರಣೆಯನ್ನು ಆಚರಿಸ್ಕೊಂಡಿದ್ದು ಒಂದು. ಈ ಕಾರಣಗಳಿಗಾಗಿ ಇದನ್ನು ಬೇರೆ ಬೇರೆ ಡಿಸೆಂಬರ್ 6 ವಿಶೇಷತೆಗಳನ್ನು ಪಡ್ಕೊಂಡಿದೆ. ಆದರೆ ಈ ಸಂದರ್ಭದಲ್ಲಿ ಒಂದು ಕಾಲ್ಪನಿಕವಾಗಿ ಒಂದು ಘಟನೆಯನ್ನು ತಮಗೆ ಹೇಳೋಕ್ಕೆ ಇಚ್ಛೆ ಪಡ್ತೀನಿ. ಹತ್ತಿರದಲ್ಲಿ ಇರ್ತಕ್ಕಂಥ ಈ ನಂತೂರು ಸರ್ಕಲ್ಲು ತಾವು ನೋಡಿದಿರಿ. ನಂತೂರು ಸರ್ಕಲ್ಲು ಬೆಳಿಗ್ಗೆ 9:30 ಸುಮಾರಿಗೆ ಹೇಗಿರ್ತದೆ ಅಂದಾಗ ನಿಮ್ಮ ಟ್ರಾಫಿಕ್ಕು ಸಮಸ್ಯೆ ಎಷ್ಟರ ಮಟ್ಟಿಗೆ ಇದೆ ಅಂತೇಳಿ ನೀವು ಊಹೆ ಮಾಡ್ಕೊಳ್ಬೋದು. ಅಲ್ಲಿ ಹೊಸದಾಗಿ ಒಂದು ಕಾರನ್ನು ಖರೀದಿ ಮಾಡಿಕೊಂಡಿರುವನು ಮತ್ತು ಹೊಸದಾಗಿ ಚಾಲನೆಯನ್ನು ಕಲಿತಿರ್ತಕ್ಕಂಥ ಅರ್ಧಂಬರ್ಧ ಇರ್ತಕ್ಕಂಥವನು ವಾಹನವನ್ನು ಚಾಲನೆ ಮಾಡಿಕೊಂಡು ಆ ನಂತೂರು ಸರ್ಕಲ್ಗೆ ಬರ್ತಾನೆ. ಆಕಸ್ಮಿಕವಾಗಿ ಆ ಸರ್ಕಲ್ ಹತ್ರ ಅವನು ಕಾರು ಆಫ್ ಆಗಿಬಿಡ್ತದೆ. ಅವನು ಗೇರನ್ನು ಮತ್ತು ಇದನ್ನು ಏನೇನೋ ಚೇಂಜ್ ಮಾಡ್ತಾನೆ, ಕಾರು ಪ್ರಾರಂಭ ಆಗೋದಿಲ್ಲ. 1 ನಿಮಿಷ ಆಯಿತು, 2 ನಿಮಿಷ ಆಯಿತು, ಪ್ರಾರಂಭ ಆಗೋದಿಲ್ಲ. ಅವನು ಒದ್ದಾಡ್ತಾ ಇರ್ತಾನೆ. ಅಷ್ಟರೊಳಗೆ ನೀವು ಊಹೆ ಮಾಡ್ಕೊಳ್ಳಿ, ಹಿಂದೆ ಮತ್ತು ಅಕ್ಕಪಕ್ಕ ವಾಹನಗಳು ಎಷ್ಟು ನಿಂತಿರ್ಬೋದು, ಅವರು ಏನು ಮಾತಾಡ್ಬೋದು ನಿಮಗೆ. ಒಂದು, ಅವರು ಕೆಲಸಕ್ಕೆ ಹೋಗುವಂಥ ಒಂದು ಒತ್ತಡ, ಮತ್ತು ಯಾರಿಗೂ ಸಹ ಈಗಿನ ಕಾಲದಲ್ಲಿ ತಾಳ್ಮೆ ಎಂಬತಕ್ಕಂಥದ್ದು ಕ್ಯೂವಲ್ಲಿ ನಿಂತು ಹೋಗುವಂಥದ್ದಕ್ಕೂ ಪಡಿತರ ಅಂಗಡಿನಲ್ಲೂ ಸಹ ಯಾರಿಗೂ ತಾಳ್ಮೆ ಇಲ್ಲ. ಆ ರೀತಿ ಸ್ಥಿತಿ ಇರುವಾಗ ಕಚೇರಿಗೆ ಹೋಗುವಾಗ ಬೇರೆ ಬೇರೆ ಕೆಲಸಕ್ಕೆ ಹೋಗ್ತಕ್ಕಂಥವ್ರು ಈ ಟ್ರಾಫಿಕ್ ಜಾಮ್ ಆಗಿ ಹಿಂದೆ ಇರ್ತಕ್ಕಂಥವ್ರು ನೀವು ಏನು ಮಾಡ್ಬೋದು ಅಂದಾಗ ಒಂದು ಊಹೆ ಮಾಡಿಕೊಂಡ್ರೆ, ಅವನ ಕಾರ್ ನಿಂತೋಗಿದೆ, ಅವನನ್ನು ಎಚ್ಚರಿಸೋದಕ್ಕೆ ಹಿಂದಿನವರೆಲ್ಲನೂ ಬಲವಾಗಿ ಆರನ್ ಹೊಡಿತಾರೆ. ಆರನ್ ಹೊಡೆದು ಈ ದೊಡ್ಡ ಶಬ್ದ ಕೇಳ್ತದೆ. ಇನ್ನೂ ಕೆಲವರು ಮಾತಾಡ್ಕೊಳ್ತಾರೆ, ನನಗೆ ತುಳು ಅಷ್ಟಾಗಿ ಬರೋದಿಲ್ಲ, ಆದರೆ ಇದೊಂದು ಸಾವು ಮಾರ ಇರೆ ಅದಕ್ಕೆ ಮಂಡೆ ಇಜ್ಜೆ ಅಂತ ಹಿಂಗೆಲ್ಲ ಹೇಳ್ತಾರೆ. ಅವರು ಇಷ್ಟೆಲ್ಲ ಬೈತಾ ಇರ್ತಾರೆ. ಆದರೆ ಅದರಲ್ಲಿ ಒಬ್ಬರು ನಿಮ್ಮಂಥ ಗೃಹ ರಕ್ಷಕ ಸ್ನೇಹಿತರು ಈ ಸನ್ನಿವೇಶವನ್ನು ನೋಡ್ಬಿಟ್ಟು ಏನಾಯ್ತಣ್ಣ ಅಂದ್ಬಿಟ್ಟು ಹತ್ರ ಬಂದು ಸ್ವಲ್ಪ ಆ ಕಡೆ ಸರ್ಕೋ ಅಂಥೇಳಿ ಅವನು ಆ ಡ್ರೈವಿಂಗ್ ಸೀಟ್ ಮೇಲೆ ಕೂತ್ಕೊಂಡು ನಿಮ್ಮ ವೆಹಿಕಲ್ಗೂ ಏನಾಗಿಲ್ಲ ನೋಡಿ ನಾನು ಆನ್ ಮಾಡಿ ಕೊಡ್ತೀನಿ ಅಂದ್ಬಿಟ್ಟು ಆನ್ ಮಾಡಿ ಪಕ್ಕಕ್ಕೆ ಸರಿಸ್ಕೊಂಡೋಗಿ ಆ ಕಡೆ ನಿಲ್ಲಿಸ್ಬಿಟ್ಟು ನೀವು ಏನೂ ಆಗಿಲ್ಲ ಧೈರ್ಯವಾಗಿ ಹೋಗಿ. ಅಷ್ಟೊತ್ತಿಗೆ ಇವನು ಈ ಸುತ್ತಮುತ್ತ ಇರ್ತಕ್ಕಂಥವ್ರು ಬೈಯೋದು ನೋಡಿ, ಆರನ್ ಹೊಡೆದು ನೋಡಿ ಬೇವತ್ತೋಗ್ಬಿಟ್ಟಿದ್ದಾನೆ. ಅವರಿಗೆ ಇವರು ಸಮಾಧಾನ ಮಾಡಿ ಪಕ್ಕಕ್ಕೆ ನಿಲ್ಲಿಸಿ ಧೈರ್ಯವಾಗಿ ಏನೂ ಆಗಿಲ್ಲ ಅಂಥೇಳಿ ನಿಮ್ಮಂಥವ್ರ ಸ್ನೇಹಿತರು ಅದನ್ನು ಹೇಳಿದರು. ನೀವು ಇದುವರೆಗೂ ನಾನು ಇದು ಯಾಕೆ ಹೇಳ್ತಿದ್ದೀನಿ ಅಂದರೆ, ನೀವು ಪೊಲೀಸ್ ಇಲಾಖೆ ಜೊತೆಗೆ ಆಕ್ಸಿಲಿಯರಾಗಿ ಇದೇ ಕೆಲಸಗಳನ್ನು ತಾವು ಮಾಡಿಕೊಂಡು ಸಮಾಜವನ್ನು ಸಮಾಧಾನಕರವಾಗಿ ಇರುವ ರೀತಿಯಲ್ಲಿ ನೀವು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದೀರಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ನಮಗೆ ಮೇ ತಿಂಗಳು 29ನೇ ತಾರೀಕು ಫೋರ್ಕಾಸ್ಟ್ ನ್ಯೂಸು ಸಹ ತದ್ವಿರುದ್ಧ ಆಗಿ ಅತಿಯಾದ ವಿಪರೀತ ಮಳೆ ಆಗ್ಬಿಡ್ತು. ಮಂಗಳೂರು ನಗರದಲ್ಲಿ ಮಾನ್ಯ ಸುರೇಶ್ ಸಾಹೇಬರು ಮತ್ತು ಅವರ ತಂಡ ಮತ್ತು ನೀವೆಲ್ಲ ಆ ಸಂದರ್ಭದಲ್ಲಿ ಜನರನ್ನು ರಕ್ಷಣೆ ಮಾಡೋದಕ್ಕೆ ಯಾರಿಗೂ ಸ್ವಲ್ಪ ತಾಳ್ಮೆ ಇಲ್ಲ. ಫೋನ್ ಮೇಲೆ ಈ ಇಲಾಖೆ ಏನು ಮಾಡ್ತಾ ಇದೆ ಅಂತ ಬೈಯೋರೇ ವಿನ
ಮುಂದೆ ಬರೋರು ಕಡಿಮೆ ನಾಗರಿಕರು. ಹಾಗಾಗಿ ನಿಮ್ಮ ಜವಾಬ್ದಾರಿ ಅಂತ ಬಿಟ್ಬಿಡ್ತಾರೆ. ಮೇ 29ನೇ ತಾರೀಕು ನಮಗೆಲ್ಲ ಶಾಲೆಗಳು ಪ್ರಾರಂಭ ಆಗಿ ಮಧ್ಯಾಹ್ನ ಅಷ್ಟೊತ್ತಿಗೆ ಶಾಲೆಗಳನ್ನೆಲ್ಲ ಮಕ್ಕಳು ಸುರಕ್ಷಿತವಾಗಿ ಹೋಗಬೇಕು, ಶಾಲೆಗಳನ್ನ ಬಿಡಬೇಕು ಅಂತೇಳಿ ಸಂದೇಶ ಬಂತು. ತಕ್ಷಣ ನಾವು ಹೇಳಿದ್ವಿ. ಆಮೇಲೆ ಅದು ಸಾಯಂಕಾಲ ಅಷ್ಟೊತ್ತಿಗೆ ನೋಡುವಾಗ ನಾವು ಮೀಡಿಯಾದಲ್ಲಿ ಮತ್ತು ವಾಟ್ಸಪ್ಗಳನ್ನು ನೋಡುವಾಗ ಆ ಕಡೆ ನೋಡುವಾಗ ನೀರಿನ ನೆರೆ ನಿಂತಿದೆ. ಮತ್ತು ಯಾವಾಗಲೂ ಈ ಮಂಗಳೂರು ನಗರದಲ್ಲಿ ಆ ಅಳಿಕೆ ಆ ಕಡೆಗೆಲ್ಲನೂ ದೋಣಿನಲ್ಲಿ ಹೋಗುವಂಥ ಸಂದರ್ಭ ಬಂದು ಊಹೆ ಮಾಡೋಕ್ಕಾಗೋದಿಲ್ಲ. ಅಂಥ ಸಂದರ್ಭದಲ್ಲಿ ಅಂಥ ಅಚಾನಕ್ಕಾಗಿ ಆಗುವಂಥ ಘಟನೆಗಳಲ್ಲಿ ತಾವು ಭಾಳ ಉತ್ತಮ ಸೇವೆಗಳನ್ನು ಪೊಲೀಸ್ ಇಲಾಖೆಯಿಂದಾಗ ತಾವು ಕೈ ಜೋಡಿಸಿ ಮಾಡಿದಿರಿ. ಮತ್ತು ಆ ಸಂದರ್ಭದಲ್ಲಿ ನಾನು ನೆನಪು ಮಾಡ್ಕೊಳ್ಳೋದು ಏನಂದರೆ, ಬಹುಶಃ ಮುರಳಿ ಮೋಹನ್ ಚುಂತಾರವರು 24 ಗಂಟೆ ಅಲರ್ಟ್ ಆಗಿ ಇರೋರವರು. ನಾನು ವಾಟ್ಸಪ್ಪಲ್ಲಿ ನೋಡ್ತಿದ್ವಿ ನಾವು, ನಮಗೂ ಯಾವ ಕಾರ್ಯಗಳು ಏನು ಶಾಲೆಗಳಲ್ಲಿ ಯಾವುದು ಯಾವ ಕೊಠಡಿ ಏನು ಡ್ಯಾಮೇಜ್ ಆಗಿರ್ತದೆ ಏನಾಗಿರ್ತದೋ ನಾವು ಹೀಗೆ ಇರ್ತೀವಿ. ಅವಾಗ 24 ಅವರ್ಸು ಆಫೀಸರ್ಸು ಅಲರ್ಟಾಗಿ ಇರಬೇಕಂದಾಗ ನೋಡುವಾಗ ಅವರು ಜಿಲ್ಲಾಡಳಿತಕ್ಕೆ ಹೇಳ್ತಿದ್ರು, ಹೊಸಮಠ ಸೇತುವೆನಲ್ಲಿ ಇಷ್ಟು ಅಪಾಯಕಾರಿ ಇದೆ, ನೇತ್ರಾವತಿನಲ್ಲಿ ಇಷ್ಟು ಅಪಾಯಕಾರಿ ಇದೆ, ನಮ್ಮ ಮೆನ್ನು ಇಷ್ಟು ಜನ ಇದ್ದಾರೆ, ಅಲ್ಲಿ ಸುರಕ್ಷಿತವಾಗಿ ಇಷ್ಟು ನೋಡ್ತಾ ಇದ್ದಾರೆ ಎಂಬತಕ್ಕಂಥದ್ದಿದೆಯಲ್ಲ. ಇದು 24 ನಿಮಗೆ ಗೊತ್ತಿಲ್ಲ, ನಮಗೆ ಗೊತ್ತಾಗೋದು ನಿಮ್ಮ ಸರ್ವಿಸ್ 24 ಗಂಟೆ ಎಲ್ಲಿ ಹೇಗೆ ಮಾಡ್ತಿದ್ರಿ ಎಂಬುದಕ್ಕಂಥದ್ದು. ಹಾಗಾಗಿ ತಾವೆಲ್ಲ ಭಾಳ ಶ್ಲಾಘನೀಯ ಕೆಲಸಗಳನ್ನು ಮಾಡ್ಕೊಂಡು ಬರ್ತಿದ್ರಿ. ಮತ್ತು ಇಲ್ಲಿ ನಾನು ಊಹೆ ಮಾಡೋದು ಹೇಗೆ ಅಂತ ಹೇಳಿದ್ರೆ, ನಾಗರಿಕ ಸಮಾಜ ಅಂತೇಳಿ ನಾವೆಲ್ಲ ಒಪ್ಕೊಳ್ತೀವಿ. ಪೂರ್ಣ ಪ್ರಮಾಣದಲ್ಲಿ ನಾಗರಿಕ ಸಮಾಜ, ಸರಳ ಕಾಯ್ದೆಗಳು ಇವೆಲ್ಲ ಇದ್ದಾಗ ಇಷ್ಟೊಂದು ನಾವು ಕಾನೂನಿನ ಸುರಕ್ಷತೆಗೆ ಇಷ್ಟು ಬೇಕಾಗಿಲ್ಲ. ಎಷ್ಟೋ ಜನ ಕಾನೂನು ಅರಿವಿದ್ದು ಸಹ ತಂತ್ರಜ್ಞಾನ ಬೆಳೆದಿದ್ರು ತಂತ್ರಜ್ಞಾನಕ್ಕೆ ಅವನ್ನ ಮರೆಮಾಚಿ ಅಪರಾಧ ಮಾಡ್ತಕ್ಕಂಥವ್ರ ಸಂಖ್ಯೆನೂ ಜಾಸ್ತಿ ಇದೆ. ಹೀಗಾಗಿ ಅದಲ್ಲದೆ ಪ್ರಕೃತಿ ದತ್ತವಾಗಿ ಆಗುವಂಥದಕ್ಕೆ ನಮ್ಮ ಕೈಯಲ್ಲಿ ಇರೋದಿಲ್ಲ. ಆದರೆ ನೀವು ಯಾರೇ VIP ಬರಲಿ, ಅಲ್ಲಿ ಸುರಕ್ಷತೆಗೆ ರಕ್ಷಣೆಗಾಗಿ ಪ್ರಕೃತಿ ವಿಕೋಪಗಳಾದಾಗ ಅಥವಾ ಮಾನವನ ಕೃತ್ಯದಿಂದ ಕೆಲವು ಘಟನೆಗಳು, ಬೆಂಕಿ ಈ ಥರ ಅನಾಹುತಗಳು ಆದಾಗ ನೀವು ಇಲಾಖೆ ಜೊತೆಗೆ ಏನು ತಾವು ಶ್ರಮ ಪಡ್ತಾ ಇದ್ರಿ ಅದು ಯಾವತ್ತೂ ಸ್ಮರಿಸ್ಕೊಳ್ತಕ್ಕಂಥದ್ದು. ಈಗ ತಾನೇ ಕೆಲವು ಸಾಧಕರಿಗೆ ನೀವು ಸನ್ಮಾನವನ್ನು ಸಾಂಕೇತಿಕವಾಗಿ ಮಾಡಿದಿರಿ. ಜೋಡ್ಪಾಲದಲ್ಲಿ 6 ಮಂದಿಯಲ್ಲಿ 3 ಜನ ನೀವು ಉಳಿಸಿದ್ರಿ ಅಂತ ಹೇಳಿದ್ರಲ್ಲ, ಉಳಿಸಿದ್ರಿ ಅನ್ನೋದಕ್ಕಿಂತಲೂ ಈ ನೆನಪುಗಳು ಕೊನೆವರೆಗೂ ಅದಕ್ಕೆ ಕೊನೆ ಇಲ್ಲ. ಆ ನೆನಪುಗಳು ಯಾವಾಗಲೂ ಶಾಶ್ವತಗಿರ್ತದೆ. ಮತ್ತು ಅದಕ್ಕೆ ನೀವು ಹಣದ ರೂಪದಲ್ಲಿ ಆಗಲಿ ಬೇರೆ ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಶಿವರಾಮ್ ಸರ್ ಅವರಿಗೆ ಧನ್ಯವಾದಗಳು ಸರ್. ಕಾರ್ಯಕ್ರಮದ ನೆಚ್ಚಿನ ನಮ್ಮ ಜಿಲ್ಲಾ ಕಮಾಂಡೆಂಟ್ ಸರ್ ಅವರನ್ನು ನಾನು ಇಲಾಖೆಯ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಅಭಿನಂದಿಸಿದ್ದೇನೆ.